ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ರಾಜಕೀಯ ಬೆಳವಣಿಗೆಗಳು, ವಿವಾದಾತ್ಮಕ ಹೇಳಿಕೆಗಳು ಇದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಒಂದು ಆರೋಗ್ಯಕರವಾಗಿರುವಂತಹ ಚರ್ಚೆ, ಜೊತೆಗೆ ನಮ್ಮ ಭಾರತ ದೇಶ ಬಲಿಷ್ಠವಾಗಬೇಕು, ಜೊತೆಗೆ ರಾಷ್ಟ್ರ ನಿರ್ಮಾಣದಲ್ಲಿ ಕೈ ಜೋಡಿಸಬೇಕು, ಜೊತೆಗೆ ಈ ಹಿನ್ನೆಲೆ ಧನಾತ್ಮಕವಾಗಿರುವಂತಹ ಸಮಾಜ ಕಟ್ಟುವಂತಹ ಒಂದು ಸಂಸ್ಥೆ ನಮ್ಮ ದೇಶದಲ್ಲಿ ಈಗಾಗಲೇ 2002ರಿಂದ ಪ್ರಾರಂಭವಾಗಿದೆ. ಜೊತೆಗೆ ನಮ್ಮ ಮಂಗಳೂರಿನಲ್ಲೂ ಕೂಡ 2020ರಿಂದ ಈ ಒಂದು ಸಂಸ್ಥೆ ಕಾರ್ಯವನ್ನು ಮಾಡ್ತಾ ಇದೆ. ನಿಜವೂ ಕೂಡ ಹೆಮ್ಮೆ ಆಗ್ತಾ ಇದೆ ಈ ಸಂಸ್ಥೆಯ ಕೆಲಸ ಕಾರ್ಯಗಳನ್ನು ನೋಡುವಾಗ. ಯಾಕಂತ ಬಂದಾಗ ಭವಿಷ್ಯ ಭಾರತ ಯುವಕರ ಕೈಯಲ್ಲಿದೆ ಅನ್ನುವಂತಹ ಮಾತುಗಳು. ಇವೆಲ್ಲದರ ಜೊತೆಗೆ ಆ ಯುವಕರನ್ನ ಸರಿಯಾದ ದಾರಿಯಲ್ಲಿ ನಡೆಸಬೇಕು ಅಂತ ಬಂದಾಗ ಅದಕ್ಕೆ ಸರಿಯಾಗಿರುವಂತಹ ಮಾರ್ಗದರ್ಶನ, ಸರಿಯಾಗಿರುವಂತಹ ಸಂಸ್ಥೆ, ಆ ಸಂಸ್ಥೆಯಲ್ಲಿರುವಂತಹ ಬಹಳಷ್ಟು ಗಣ್ಯ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಯುವಕರನ್ನ ಒಂದು ಧನಾತ್ಮಕವಾಗಿರುವಂತಹ ಶಕ್ತಿಯ ರೀತಿಯಲ್ಲಿ ಒಂದು ರೂಪುಗೊಳ್ಳುವಂತಹ ಒಂದು ಕೆಲಸವನ್ನು ಮಾಡ್ತಾ ಇರುವಂತಹ ಹೆಮ್ಮೆಯ ಸಂಸ್ಥೆ ಯಂಗ್ ಇಂಡಿಯನ್ಸ್. ಈ ಒಂದು ಸಂಸ್ಥೆಯ ಬಗ್ಗೆ ನಾನು ಇವತ್ತು ಮಾತನಾಡ್ತಿದ್ದೀನಿ. ಜೊತೆಗೆ ವೈ ಅಂತ ಬಂದಾಗ ಯಂಗ್ ಇಂಡಿಯನ್ಸ್ ಅನ್ನುವಂತಹ ವಿಚಾರ, ಈಗಾಗಲೇ ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರ ಬಹಳ ಮುಖ್ಯವಾದದ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಸಂಸ್ಥೆ ಬಹಳಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಜೊತೆಗೆ ಈ ಒಂದು ಯಂಗ್ ಇಂಡಿಯನ್ಸ್ ಕಡೆಯಿಂದ ಇದೇ ಭಾನುವಾರ 17ನೇ ತಾರೀಕಿನಂದು ಯುವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2024 ನಡೀಲಿಕ್ಕಿದೆ ಇದೇ ಭಾನುವಾರ. ಸೊ ಹಾಗಿದ್ದಾಗ ಈ ಕಾರ್ಯಕ್ರಮ ಯಾವ ರೀತಿ ನಡೀಲಿಕ್ಕಿದೆ, ಏನೆಲ್ಲ ಸ್ಪೆಷಾಲಿಟಿ ಇದೆ, ಯಾತಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಇವೆಲ್ಲದರ ಜೊತೆಗೆ ಈ ಬ್ಯಾಡ್ಮಿಂಟನ್ ಬಗ್ಗೆ ಮಾತಾಡಬೇಕು. ಬಿಹೈಂಡ್ ದ್ಯಾಟ್ ಯಂಗ್ ಇಂಡಿಯನ್ಸ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇದೆಯಲ್ವಾ, ಇದು ವೆರಿ ಬ್ಯೂಟಿಫುಲ್ ಆಗಿರುವಂಥ ಕಾನ್ಸೆಪ್ಟ್, ಒಂದು ಒಳ್ಳೆಯ ಧ್ಯೇಯ ಉದ್ದೇಶವನ್ನು ಇಟ್ಟುಕೊಂಡು ಪ್ರಾರಂಭ ಮಾಡಿರುವಂಥ ಕಾನ್ಸೆಪ್ಟ್. ಈ ವಿಚಾರದ ಬಗ್ಗೆ ಕೂಡ ಮಾತನಾಡಬೇಕು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಯುವ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ 2024 ಇದೇ ಭಾನುವಾರ 17ನೇ ತಾರೀಕಿನಂದು ನಡೀಲಿಕ್ಕಿದೆ. ಅದು ಕೂಡ ಗೋಲ್ಡನ್ ಶಟಲ್ ಅಕಾಡೆಮಿ ಕೊಟ್ಟಾರದಲ್ಲಿ ನಡೆಯುವಂತಹ ಈ ಒಂದು ಚಾಂಪಿಯನ್ಶಿಪ್, ಈ ಒಂದು ಟೂರ್ನಮೆಂಟ್ ಯಾವ ರೀತಿ ನಡೀಲಿಕ್ಕಿದೆ, ಎಷ್ಟು ಕಾಲೇಜಸ್ಗಳು ಪಾರ್ಟಿಸಿಪೇಟ್ ಮಾಡುತ್ತೆ, ಯಾವ ರೀತಿ ಇದೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಫಾರ್ಮ್ಯಾಟ್ಗಳು, ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ಅಷ್ಟು ಕೂಡ ಯಂಗ್ ಇಂಡಿಯನ್ಸ್ ನಮ್ಮ ಮಂಗಳೂರಿನಲ್ಲಿ ಪ್ರಾರಂಭವಾಗಿ 4 ವರ್ಷಗಳು ಕಳೆದಿದೆ. ಜೊತೆಗೆ ಇಂತಹ ಒಂದು ಧನಾತ್ಮಕವಾಗಿರುವಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಹಾಗಿದ್ದಾಗ ಈ ಒಂದು ಸಂಸ್ಥೆಯ ಹೆಮ್ಮೆಯ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತವನ್ನು ಮಾಡಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ. ನಮ್ಮ ಜೊತೆ ಯಂಗ್ ಇಂಡಿಯನ್ಸ್ ಮಂಗಳೂರು ಇದರ ಚಾಪ್ಟರ್ ಚೇರ್ ಆತ್ಮಿಕಾ ಅಮೀನ್ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತ ಆತ್ಮಿಕಾ ಮೇಡಮ್ ಅವರಿಗೆ. ನಮಸ್ತೆ ಮೇಡಮ್, ವೆಲ್ಕಮ್ ಮ್ಯಾಮ್. ಸೊ ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚಾಪ್ಟರ್ ಕೋಚರ್ ಯಂಗ್ ಇಂಡಿಯನ್ಸ್ ಮ್ಯಾಂಗ್ಳೂರ್ ಇದರ CA ಸಲೋಮಿ ಲೋಬೋ ಪೆರೋರ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತ ಮೇಡಮ್. ಸಲೋಮಿ ಮೇಡಮ್ ಅವರಿಗೆ ನಮಸ್ತೆ ಮೇಡಮ್. ಅದೇ ರೀತಿ ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮ ಯಾವ ರೀತಿ ನಡೆಯುತ್ತೆ, ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಏನೆಲ್ಲ ಸ್ಪೆಷಾಲಿಟಿ ಇದೆ, ಇದರ ಬಗ್ಗೆ ಸಂಕ್ಷಿಪ್ತವಾಗಿರುವಂತಹ ವಿವರಣೆಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಶೀಶ್ ರೈ ಸರ್ ನೀಡಲಿಕ್ಕಿದ್ದಾರೆ, ಯುವ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಕನ್ವೀನರ್. ಆತ್ಮೀಯವಾಗಿರುವಂಥ ಸ್ವಾಗತ ಸರ್ ತಮಗೆ. ವೆಲ್ಕಮ್ ಟು ಮೈ ಶೋ, 3 of you once again. ಎಸ್, ನಮ್ಮ ಜೊತೆ ಒನ್ಸ್ ಅಗೇನ್ ನಮ್ಮ ಜೊತೆ ಆಶೀಶ್ ಅವರಿದ್ದಾರೆ, ಜೊತೆಗೆ CA ಸಲೋಮಿ ಮೇಡಮ್ ಅವರಿದ್ದಾರೆ, ಜೊತೆಗೆ ಆತ್ಮಿಕಾ ಅಮೀನ್ ಅವರಿದ್ದಾರೆ. ಸೊ 3 of you ನಮ್ಮ ಒಂದು ಸಮಾಜದಲ್ಲಿ ಧನಾತ್ಮಕವಾಗಿರುವಂತಹ ಒಂದು ಸಮಾಜ ಕಟ್ಟುವಂತಹ ಕೆಲಸವನ್ನ ಮಾಡ್ತಾರೆ. ನೇಷನ್ ಬಿಲ್ಡಿಂಗ್ ಅಂತ ನಾವು ಹೇಳ್ತೀವಿ, ರಾಷ್ಟ್ರ ನಿರ್ಮಾಣ. ಸೊ ಆ ನಿಟ್ಟಿನಲ್ಲಿ ಯಂಗ್ ಇಂಡಿಯನ್ಸ್ ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಇದೆ. ಸೊ ಹಾಗಿದ್ದಾಗ ಟೂರ್ನಮೆಂಟ್ ಬಗ್ಗೆ ನಾನು ಮಾತಾಡ್ತೀನಿ, ತಮಗೂ ಕೂಡ ಅದರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ಲಿಕ್ಕಿದ್ದೇನೆ. ಬಿಫೋರ್ ದಟ್ ನಾನು ಯಂಗ್ ಇಂಡಿಯನ್ಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತೆಗೆದುಕೊಳ್ಬೇಕು. ಈಗಿನ ಕಾಲಘಟ್ಟದಲ್ಲಿ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು ಅಂಡ್ ವೈ ಸ್ಟಾರ್ಟೆಡ್ ಯಂಗ್ ಇಂಡಿಯನ್ಸ್ ಅನ್ನುವಂಥದ್ದು, ಯಾಕೆ ಶುರುವಾಯಿತು, ಏನ್ ಕಾರಣ. ಸೊ ಹಾಗಿದ್ದಾಗ ನೇರವಾಗಿ ಆತ್ಮಿಕಾ ಅಮೀನ್ ಮೇಡಮ್ ಅವರು ಯಂಗ್ ಇಂಡಿಯನ್ಸ್ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್, ಫಸ್ಟ್ ರಿಯಾಕ್ಷನ್. Thank you for having us here today. Yes, start manpare nama Young Indians panda dada and basically explain manpar. Yeah. So Young Indians is an organization which is a platform for enablers. Nama India the majority population upon youth da. So in order to provide a platform to create more leadership or to create a better platform for young youth, because in the next few years ನಮ್ಮ country will be the youngest country and it is the youngest country. So aikoskara there were a certain set of people ಕೆಲವು ಜನಗಳು ಒಟ್ಟಿಗೆ ಸೇರಿದು 2002 to India the Young Indians ಬಂದು ಒಂದು ಆರ್ಗನೈಸೇಷನ್ ಸೆಟ್ ಅಪ್ ಮಾಡ್ತಾರೆ ಅಂಡರ್ ದ ಅಂಬ್ರೆಲಾ ಆಫ್ CII, Confederation of Indian Industries. ಮೇನ್ ಇಂಟೆನ್ಷನ್ ಇತ್ತಿನಿ ಪಂಡ ಸ್ಟೂಡೆಂಟ್ಸ್ ಬಕ
business entrepreneurs and professionals the gap in cover up manpare and to create more leaders in the country. Itte nama Young Indians more than 67 chapters undu all over India, more than 7,000 members and yerig members avoli pand. So basically nama entrepreneurs, professionals and achievers between the age of 21 and 40 dolai. Okay, 21 to 40. 40 and Okay. So in case nama 40 dumbu join anda 45 mutta uppoli. Okay. Organization. And mulpa namata bete stakeholders ullere baka projects and initiatives undu. So projects and initiatives panda nama road safety undu, Masum undu, that is education on child sexual abuse, Okay. climate change the bagge undu, Okay. innovation, accessibility, learning and entrepreneurship, innovation. So undu pura nama workshops baka projects and all that nama nada manpwa how pura benefit stakeholders. It is stakeholders here. YI members nakolo, Yuva that is college students, Talir that is school students and rural public. Okay. So any project nama detonwa how e stakeholders na benefit goskara. Right. So basic intention is enabling change towards nation building and to bridge that gap between students and industries. Okay, right madam. Itte ee onji vichaರದ ಬಗ್ಗೆ ಪಂಡರ ಯಂಗ್ ಇಂಡಿಯನ್ಸ್ ಲೈಕ್ ಇತ್ತೆ ಎಂಟರ್ ಇನ್ ಕಂಟ್ರಿ ಲೈಕ್ ಎಷ್ಟ್ ಜನ ಮೆಂಬರ್ಸ್ ಉಳ್ಳರಿಂದ ಪಂಡರಿತೆ ಒನ್ಸ್ ಅಗೇನ್ ಒಂಜಿ ರಿಪೀಟ್ ಮಾಡ್ಕೊಂಡಾಗ ಎಷ್ಟ್ ಜನ ಮೆಂಬರ್ಸ್ ಉಳ್ಳ More than 7,000 members at this point. Okay. Now start ಮಾಡ್ದಾಗ 2002 to kali 8 chapters itti. 8 chapters. All over India. Okay. Itte nama 67 chapters muttadega. 67 chapters. Yes. All over India. India, yeah. Okay. So, 7,000 members. Like yes. members ಬಂದಾಗ ಇರ್ ಪಂಡರ್ ಲೈಕ್ 21 to 40. 40. Okay. Like akulo educated. Like all what kind of the people? professionals, Okay. achievers. Like business editi nakolo, Okay. professionals, any IT companies or any other MNCs, and also achievers like somebody who has achieved big is a part of YI. Oh. And it's an voluntary job. Okay. So we have to want to be a part of it. ರೈಟ್ ಓಕೆ ಇದು ಆತ್ಮಿಕಾ ಮೇಡಮ್ ಅವರ ಮಾತುಗಳು. ಎಸ್, ಫಸ್ಟ್ ರಿಯಾಕ್ಷನ್ ಯಂಗ್ ಇಂಡಿಯನ್ಸ್ ಅಂತ ಬಂದಾಗ 2002ರಲ್ಲಿ ಪ್ರಾರಂಭ ಆಯಿತು, ಶುರುವಾಯಿತು. ಸೊ ಹಾಗಿದ್ದಾಗ ಎಷ್ಟು ಮೆಂಬರ್ಸ್ ಇದ್ದಾರೆ, ಸೊ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ, ಎಲ್ಲ ವಿಚಾರದ ಬಗ್ಗೆ ಮಾತನಾಡಿದ್ರು. ಆ್ಯಂಡ್ ಹೇಗೆ ನಮ್ಮ ಜೊತೆ ಮತ್ತೊಬ್ಬರು ಗಣ್ಯ ವ್ಯಕ್ತಿ CA ಸಲೋಮಿ ಲೋಬೋ ಪೆರೇರಾ ಮೇಡಮ್ ಅವರು. ಎಸ್, ಈಗ ಯಂಗ್ ಇಂಡಿಯನ್ಸ್ ನಮ್ಮ ದೇಶದಲ್ಲಿ 2002ರಿಂದ ಪ್ರಾರಂಭವಾಯಿತು, 2020ರಿಂದ ನಮ್ಮ ಮಂಗಳೂರಿನಲ್ಲಿ ಪ್ರಾರಂಭ ಆಯಿತು. ಅದೆಷ್ಟು ಜನರಿಗೆ ಗೊತ್ತಿಲ್ಲ. ಸೊ ಹಾಗಿದ್ದಾಗ ಬಹಳಷ್ಟು ಜನರು ಈ ಒಂದು ಯಂಗ್ ಇಂಡಿಯನ್ಸ್ ಅಂದ್ರೆ ಏನು, ಜೊತೆಗೆ ಮಂಗಳೂರು ಚಾಪ್ಟರ್ಗಳ ಬಗ್ಗೆ. ಎಸ್ ಮೇಡಮ್, ಸಲೋಮಿ ಮೇಡಮ್, ಫಸ್ಟ್ ಆಕ್ಷನ್ ಏನ್ ಹೇಳ್ತಾರೆ ಮೇಡಮ್ ಮ್ಯಾಂಗ್ಳೂರ್ ಚಾಪ್ಟರ್? ಎಸ್, 2020ರಲ್ಲಿ ಗೌರವ್ ಹೆಗ್ಡೆ ಅವರು ಈಗ ಅವರು ಇತ್ತೀಚೆಗೆ ಪಾಸ್ಟ್ CII ಚೇರ್ ಆಗಿದ್ದಾರೆ. ಅವರು ಒಂದು 30ರಿಂದ 33 ಜನರಿಗೆ ಒಟ್ಟುಗೂಡಿಸಿ ನಮ್ಮನ್ನೆಲ್ಲ ವಿ ವರ್ ಆಲ್ ಪ್ರೊಫೆಷನಲ್ಸ್ ಆ್ಯಂಡ್ ಆಂಟ್ರಪ್ರನರ್ಸ್, ನಮ್ಮನ್ನೆಲ್ಲ ಒಟ್ಟಿಗೆ ಹಾಕಿ ಅವರು ಯಂಗ್ ಇಂಡಿಯನ್ಸ್ ಮ್ಯಾಂಗ್ಳೂರ್ ಚಾಪ್ಟರ್ ಅನ್ನು ಒಂದು ಸ್ಟಾರ್ಟ್ ಮಾಡಬೇಕಂತ ಅವರದೊಂದು ಆಸೆ ಇತ್ತು. ಯಾಕೆಂದರೆ CII ಅದರಂದರೆ ಕನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್, ಇದು ಕೂಡ ಮಂಗಳೂರಿನಲ್ಲಿ ಅವರ ಫಸ್ಟ್ ಚಾಪ್ಟರ್ ಅವರಿಗೆ ಸ್ಟಾರ್ಟ್ ಮಾಡಬೇಕಂತ ಇತ್ತು. ಅದಕ್ಕೋಸ್ಕರ ನಾವು ಯಂಗ್ ಇಂಡಿಯನ್ಸ್ ಇಸ್ ಅ ಯೂತ್ ವಿಂಗ್ ಆಫ್ CII. ಹಾಗೆ ಅವರು ನಮ್ಮನ್ನೆಲ್ಲ ಒಟ್ಟುಗೂಡಿಸಿ ಈ ಚಾಪ್ಟರನ್ನು ಸ್ಟಾರ್ಟ್ ಮಾಡಿದ್ರು. ಮತ್ತೆ ಆ ವರ್ಷ ಸ್ಟಾರ್ಟ್ ಆಗುವಾಗ ದೀಕ್ಷಿತ್ ರೈ ಅವರು ಕೋಡ್ ಕ್ರಾಫ್ಟ್ ಟೆಕ್ನಾಲಜೀಸ್ ಮತ್ತು ಆಶಿತ್ ಹೆಗ್ಡೆ ಆರ್ಕಿವ ಟೆಕ್ನಾಲಜೀಸ್ ಅವರದ್ದು ಅವರು ಚೇರ್ ಮತ್ತು ಕೋಚರ್ ಆಗಿದ್ರು YI ಮಂಗಳೂರಲ್ಲಿ. ಹಾಗೂ ಅದರ ನಂತರ ಮೆಂಬರ್ಶಿಪ್ ಇನ್ಕ್ರೀಸ್ ಆಗಿ ಈಗಿನ ಈ ವರ್ಷ ನಮಗೆ ನಮ್ಮ ಮೆಂಬರ್ಶಿಪ್ ಚೇರ್ ಮತ್ತು ಕೋಚೇರ್ ಆಗಿದ್ದರು ಆಶ್ರಿಕಾ ಅಮೀನ್ ಹಾಗೂ ಆದಿತ್ಯ ಪೈ ಅವರು. ಅವರ ತುಂಬ ಶ್ರಮಪಟ್ಟು ನಮ್ಮ ಮೆಂಬರ್ಶಿಪ್ಪನ್ನು 23ರಿಂದ ಮುಂಚಿನ ವರ್ಷ 30 ಇದ್ರು, ಮತ್ತು 23 ಆಗಿತ್ತು. 23ರಿಂದ ಒಂದು 53 ಜನರಿಗೆ ಈಗ ನಾವು they have made sure that we have added that many number of people. So ನಾವೀಗ ಒಂದು 53 ಜನರಾಗಿದ್ದೀವಿ. ಈಗ 53 ಜನರು ಮಂಗಳೂರಲ್ಲಿದ್ದಾರೆ ಮಂಗಳೂರು ಚಾಪ್ಟರ್ ಅಲ್ಲಿ. ನಾವೆಲ್ಲ ಈ ಮಂಗಳೂರು ಚಾಪ್ಟರ್ ಮೆಂಬರ್ಸ್ ಆಗಿದ್ದೀವಿ. ಓಕೆ. ಸೊ ಇತರ ಫೀಲ್ಡ್ಸ್ಗಳಿಂದ ಬಂದಿದ್ವಿ. ಕೆಲವರು ನನ್ನ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಥವಾ ಬಿಸ್ನೆಸ್, ಮ್ಯಾನುಫ್ಯಾಕ್ಚರಿಂಗ್ ಪ್ರೊಫೆಷನಲ್ಸ್ ಆಗಲಿ, ಬೇರೆ 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 ಫೀಲ್ಡ್ಸಿಂದ ಎಲ್ಲರೂ ಒಟ್ಟಿಗೆ ಬಂದಿದ್ದೀವಿ. ನಾವೆಲ್ಲ ಯು ಕ್ಯಾನ್ ಸೇ ಲೈಕ್ ಮೈಂಡೆಡ್ ಪೀಪಲ್ ಕಮಿಂಗ್ ಟುಗೆದರ್ ಫಾರ್ ಅ ಕಾಮನ್ ಕಾಸ್, ಸೋಷಿಯಲ್ ಕಾಸ್.
ಈಗ ಆತ್ಮಿಕ ಅವರು ಹೇಳಿದ್ರು ಬೇರೆ ಬೇರೆ ವರ್ಟಿಕಲ್ಸ್ ಇದೆ. ಹಾಗೆ ನಾವೆಲ್ಲರೂ ಎಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಡೆಲಿಗೇಟ್ ಮಾಡಿ ಬೇರೆ ಬೇರೆ ಪ್ರೋಗ್ರಾಮ್ಸ್ ಅನ್ನು ಆರ್ಗನೈಸ್ ಮಾಡ್ತೀವಿ, ಅದನ್ನೆಲ್ಲ ಮಾಡ್ತೀವಿ. ಬಟ್ ದಟ್ ಇಸ್ ಅಂಡರ್ ವೈ ಮಂಗಳೂರು ಚಾಪ್ಟರ್. ಓಕೆ, ವೈ ಮಂಗಳೂರು ಚಾಪ್ಟರ್. ಓಕೆ, 2002 ಪ್ರಾರಂಭ ಆಗುತ್ತೆ. ಫಸ್ಟ್ 2012 ಪ್ರಾರಂಭವಾದಾಗ ಎಷ್ಟು ಜನರು ಇದ್ರು ಮೇಡಮ್? ಅಲ್ಲ, ನಾವು ನಮ್ಮ ಚಾಪ್ಟರ್ 2020 ಅಲ್ಲಿ ಶುರು ಆಗಿತ್ತು. ಎಸ್, ಆಗ ಸ್ಟಾರ್ಟ್ ಆಗುವಾಗ ಒಂದು 30 to 32 ಪೀಪಲ್. ಈಗ ನಾವು 53 ಮಂದಿ ಇದ್ದೀವಿ. ಓಕೆ ಓಕೆ, ರೈಟ್. ಈಗ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅಂದ್ರೆ ಹೇಗೆ ಸೇರ್ತೀರಾ ತಾವುಗಳು? ಅಂದ್ರೆ ಸ್ವಲ್ಪ ಮೀಟಿಂಗ್ ಮಾಡಿದಾಗ, ಅಂದ್ರೆ ಇದು ಮಂತ್ಲಿ ಆಗುವ ಮೀಟಿಂಗ್ ಏನಾದ್ರು ಇದೆಯಾ ಅಥವಾ ಇಯರ್ಲಿ ಸಮ್ವೇರ್, ಹೌ ಲೈಕ್? ಈಗ ಆತ್ಮಿಕ ಹೇಳಿದಾಗೆ ನಮ್ದು ಇಟ್ಸ್ ಅ ಕಂಟ್ರಿ ವೈಡ್ ಆರ್ಗನೈಸೇಷನ್. ಸೊ ಹಾಗೆ ನಮಗೆ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಎಂಬುದನ್ನು ಅವರು ಒಂದು ಹೇಳ್ಕೊಡ್ತಾರೆ. ಅದರಲ್ಲಿ ಕೆಲವು ಪ್ರೋಗ್ರಾಮ್ಸ್ ನಾವು ಮಾಡಬೇಕಾಗ್ತದೆ. ಅದರ ಜೊತೆ ನಮ್ಗೆ ಏನು ಮನಸ್ಸುಂಟ, ನಮ್ಮ ಸಿಟಿಯಲ್ಲಿ ಏನು ಅಗತ್ಯವಿದೆಯೋ ಅದು ಪ್ರೋಗ್ರಾಮ್ಸ್ಗಳನ್ನು ಕೂಡ ನಾವು ಮಾಡಬಹುದು. ಹಾಗೆ ಸ್ವಲ್ಪ ಅವರು ಮಾಹಿತಿ ಕೊಡ್ತಾರೆ, ಅದನ್ನು ನಾವೆಲ್ಲ ಒಟ್ಟು ಸೇರಿ ನಮ್ಗೆ ಏನು ಪ್ರೋಗ್ರಾಮ್ ಮಾಡಬೇಕು, ಅಗತ್ಯ ಏನು ಉಂಟಂತ ನೋಡಿ ನಾವು ಅದನ್ನು ಆರ್ಗನೈಸ್ ಮಾಡ್ತೇವೆ. ಬೇಕಾದಾಗ ಈಗ ನಾವು ಯುವ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಉಂಟು, ಅದಕ್ಕೋಸ್ಕರ ಏನೆಲ್ಲ ಬೇಕಂತ ನಾವು ಒಟ್ಟುಗೂಡಿ ಎಲ್ಲರೂ ಮೇ ಬಿ ಇನ್ ಪರ್ಸನ್ ಮೀಟಿಂಗ್ ಹಾಗೂ ಆನ್ಲೈನ್ ಎಲ್ಲ ಸೇರಿ ಏನೆಲ್ಲ ಬೇಕು ಹಾಗೆ ನಮ್ಮ ಒಳಗೇನು ಡೆಲಿಗೇಟ್ ಮಾಡಿ ಪ್ರೋಗ್ರಾಮ್ಸ್ ಮಾಡ್ತೀವಿ. ಓಕೆ, ರೈಟ್ ಮೇಡಮ್, ಬರ್ತೇನೆ. ಜೊತೆಗೆ ಯಂಗ್ ಇಂಡಿಯನ್ಸ್ ಬಗ್ಗೆ, ನಮ್ಮ ದೇಶದಲ್ಲಿ 2002 ಪ್ರಾರಂಭವಾಯಿತು ಅಂತ ಬಂದಾಗ ಯಂಗ್ ಇಂಡಿಯನ್ಸ್ ಬಗ್ಗೆ ರಿಲೇಟೆಡ್ ಒಂದು ವೆರಿ ಬ್ಯೂಟಿಫುಲ್ ಆಗಿರುವಂತಹ ವಿಡಿಯೋ ಬರ್ತಾ ಇದೆ. ಯಂಗ್ ಇಂಡಿಯನ್ಸ್ ಅಂದ್ರೆ ಏನು ಕತೆ ನೋಡ್ಕೊಂಡು. मेरी मिट्टी में एक खुशबू है, उस खुशबू में एक जादू है, जब छूती दिल को पुरवाए अरमां यही बेकाबू है। छू लेंगे आसमां, झूमेगा हिंदुस्तान, छू लेंगे आसमां, झूमेगा हिंदुस्तान। जुड़ते जुड़ते हम जुड़ जाएं, खोले जो पंख तोड़ जाएं, मासूम के चेहरे पर उतरे मुस्कान बने और खिल जाएं। युवाओं का नया सवेरा हो, विश्वास का मन में बसेरा हो, हम जुगनू बन के जल जाएं, रत्ती भर भी ना अंधेरा हो। छू लेंगे आसमां, झूमेगा हिंदुस्तान, छू लेंगे आसमां, झूमेगा हिंदुस्तान। हमसे उम्मीदों की धूप, हमसे नए भारत का रूप, हम शहर की तेज रफ्तार, करें गाँव के सपने साकार। हम तरकश भी और तीर भी, हम काबिल भी और वीर भी, हमें ऐसा देश बनाना है जिसकी चमके तस्वीर भी। आसमां, झूमेगा हिंदुस्तान, छू लेंगे आसमां, झूमेगा हिंदुस्तान। ವಿ ಕ್ಯಾನ್ ವಿ ವಿಲ್ ಅಂತ ಹೇಳಿ ಯಂಗ್ ಇಂಡಿಯನ್ಸ್ ಒಂದು ಒಳ್ಳೆಯ ಒಂದು ಕಾನ್ಸೆಪ್ಟ್. ಆ್ಯಕ್ಚುಲಿ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ನಮ್ಮ ಮಂಗಳೂರಿಗೂ ಕೂಡ ಬಂದು 4 ವರ್ಷ ಆಗಿದೆ ಈ ಒಂದು ಸಂಸ್ಥೆ ಕೆಲಸವನ್ನು ಮಾಡ್ತಾ ಇದೆ ಅಂತ ಬಂದಾಗ ಭಾಳಷ್ಟು ಜನರು ಇಂಥ ಒಂದು ಧನಾತ್ಮಕವಾಗಿರುವಂತಹ ಸಮಾಜ ಕಟ್ಟುವಂತಹ ಸಂಸ್ಥೆ ಜೊತೆ ಸೇರಬೇಕು ಅಂತ ಹೇಳಿದ್ರೆ ಎಸ್ ಆಲ್ವೇಸ್ ವೆಲ್ಕಮ್. ಬಹುಶಃ ವೆಲ್ಕಮ್ ಮೇಡಮ್. ಅಂದರೆ ನಾನು ನಿಮ್ಮ ಹತ್ರ ಕೇಳುವಂಥದ್ದು ಅಂದರೆ ಏರೆಗಂಡ್ಲ ಬರ್ತದೆ ಈ ನಮ್ಮ ಸಂಸ್ಥೆಗೆ ಜಾಯ್ನ್ ಆವಡು ಯಂಗ್ ಇಂಡಿಯನ್ಸ್ ಜಾಯ್ನ್ ಆವಡು ಅಕ್ಲ ಮೆಂಬರ್ ಆವಡು ಪಂಡಿತನ ಎಂಚ ಅಕ್ಲೇನೆ ಎಂಚ ಜಾಯ್ನ್ ಆವಲ್ಲಿ ಏದಾದ ಕತೆ ಪಂಡಿತ
So basically ಕೆಲವು ಪ್ರೋಟೋಕಾಲ್ಸ್ ಉಂಟು ನಾವು ಫಾಲೋ ಮಾಡ್ತಾರೆ. Like I said, ನಮ್ಮ entrepreneur ಅವರು ಇನ್ನ ಪ್ರೊಫೆಷನಲ್ ಅವರು. So ನಮ್ಮ ಟೀಮ್ ಮೆಂಬರ್ಶಿಪ್ ಟೀಮ್ ಪಂದು. So ನಮ್ಮ ಒಂಜಿ ಗೂಗಲ್ ಫಾರ್ಮ್ ಕಡಪುರ್ವ ಐಟ್ ಅಕಲ್ನ ಡೀಟೇಲ್ಸ್ ಪಾಡರುಂಡು. ಬಗ ಅಕಲ್ನ ರೀಸನ್ ಆಫ್ ವಾಂಟಿಂಗ್ ಟು ಜಾಯಿನ್. And ಅಕಲ್ ದಾದ ಕಾಂಟ್ರಿಬ್ಯೂಟ್ ಮನ್ಪರ happen because in the end of a year ನಮ್ಮ we have to look at how we can contribute back to the community. ಎಂಚ ನಮಕ್ ಸಪೋರ್ಟ್ ಮನ್ಪೊಲಿನ್. So ಅವಪುರ ಡೀಟೇಲ್ಸ್ ಪಾಡ್ದು there is a protocol to follow. National team kadapurva nama but a selection process undu and then there's a certain fee annual fee that happens every year nama annual fee nama kattundu for renewal banpare undu process and then we add them to our family via Mangalore family. Okay, right. Join avoli betakulla but still yes kelavonji had rules and regulations undu. So in the way like young Indians like urban area adu matra work avundunda athu rural area also work maltundunda encha target audience like itte nama panneka 67 chapters unnate slowly grow avundundu as we talk itte nama even Singapore do open mantidir onji chapter baka Dubai datunda. So you know it's not just urban like even like Gulbarga itte onji launch pantondulleru. So slowly developing cities id avundundu because jana ottige seruda apunate undu manpare. So onju knowledge poda ita bagge and our area contribute manpare avodu baka growth of the region. Like first one urban areas like then after that then knowledge dada unda in mata kodave boka then after that nikula when expand malpara pant panpini. So before that yan mood like nodo because part of young Indians three people. So that's why ನಾನು ಮೂವರಲ್ಲೂ ಕೂಡ ಹೇಗಾಯಿತು ಎಕ್ಸ್ಪೀರಿಯನ್ಸ್ ವೈ ಯು ಜಾಯಿಂಟ್ 3 people. ಸೊ ದಟ್ಸ್ ವೈ ನನಗೆ ಆ ಒಂದು ವಿಚಾರದ ಬಗ್ಗೆ ನಾನು ಕೇಳಬೇಕಾಗುತ್ತೆ. ಸೊ ಮೊದಲಾಗಿ ಎಸ್ ಆಶೀಶ್ ಸರ್ ಯಂಗ್ ಇಂಡಿಯನ್ಸ್ಗೆ ಜಾಯ್ನ್ ಆದ್ರಿ, ಯಾವಾಗ ಜಾಯ್ನ್ ಆದ್ರಿ ಆ್ಯಂಡ್ ವೈ ಸರ್, ಹೌ ಡು ಯು ಫೀಲ್? ಸೊ ನಾನು ಜಾಯ್ನ್ ಆದ್ದು ಮೇ ಬಿ ಒಂದು 4 ತಿಂಗಳಾಯ್ತು ಅಷ್ಟೇ. ಐ ಆಮ್ ವೆರಿ ನ್ಯೂ ಟು ದಿಸ್. ಓಕೆ 4 months. ದ ಮ್ಯಾಜಿಕ್ ಆಫ್ ಯಂಗ್ ಇಂಡಿಯನ್ಸ್ ಯಾವ ಥರ ಇದೆ ಅಂದರೆ ನಾವು ಐ ಹ್ಯಾವ್ ಕಮ್ ಆ್ಯಂಡ್ ಸಿಟಿಂಗ್ ಇನ್ ನೆಕ್ಸ್ಟ್ ಟು ದ ಚೇರ್ ಆ್ಯಂಡ್ ಕೋ ಚೇರ್. ಸೊ ದ್ಯಾಟ್ಸ್ ದ ಕೈಂಡ್ ಆಫ್ ಅಪರ್ಚುನಿಟಿ they give. So if you have the zeal, ನಿಮ್ಮ ಹತ್ರ ಒಂದು ಛಲ ಇದೆ ಮಾಡಬೇಕು, ಆ ಸ್ಪಾರ್ಕ್ ಇದೆ ಅಂದರೆ it automatically calls you and you can contribute to the society. So that is one good thing about this young Indians. So that is what my experience of young Indians. As soon as I joined, maybe 3 or 4 months, but there are very good contributors in the organization. I'm just following their footsteps, but it's all a learning curve, I can say. Why you joined, sir? ಯಾಕಂದ್ರೆ ಬಹಳ ಚಂದ ಹೇಳ್ಬೋದು, ಯಾಕಂದ್ರೆ ನಮ್ಗಳಿಗೆ ಟೈಮ್ ಇಲ್ಲ, ಬೇರೆ ವರ್ಕ್ಗಳಿಗೆ ಹೋಗ್ಬೇಕು ಅಂತ ಬಂದಾಗ ನಮ್ಗಳಿಗೆ ಟೈಮ್ ಇಲ್ಲ ಬಿಕಾಸ್ ಆಫ್ ವಿ ಆರ್ ಪ್ರೊಫೆಷನಲ್ಸ್, ವಿ ಆರ್ ಬಿಸಿ ಆಲ್ವೇಸ್, ಕಾಮನ್ ಟೈಲರ್ ನವಡೇಸ್ ಯೂತ್ಸ್. ಸೊ ದಾದಾ ಸೊ ಬೇಸಿಕಲಿ ನನ್ನ ಉದ್ದೇಶ ಏನಾಗಿತ್ತು ಅಂದರೆ ಟು ಸರ್ವ್ ದಿ ಆಕ್ಸೆಸಿಬಿಲಿಟಿ ವರ್ಟಿಕಲ್. ಯಾಕಂದರೆ ದಿವ್ಯಾಂಗ ಮತ್ತು ವಿಕಲಚೇತನರಿಗೆ ಏನಾದರೂ ನಮ್ಮ ಕಡೆಯಿಂದ ಏನಾದರೂ ಮಾಡ್ಬೋದು ಅನ್ನೋ. ದೆನ್ ಐ ರಿಯಲೈಸ್ಡ್ ಯಂಗ್ ಇಂಡಿಯನ್ಸ್ ಈಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್ ಫಾರ್ ದ್ಯಾಟ್ ಇನ್ ಟರ್ಮ್ಸ್ ಆಫ್ ಅವ್ರದ್ದು ಪ್ರಾಜೆಕ್ಟ್ ಏನಿರ್ಬೋದು, ಆಕ್ಸೆಸಿಬಿಲಿಟಿ ಇರ್ಬೋದು, ಅವರಿಗೆ ಅವೇರ್ನೆಸ್ ಕೊಡುವಂಥದ್ದು ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡುವಂಥದ್ದು ಇರ್ಬೋದು ಫಾರ್ ದೋಸ್ ಕೈಂಡ್ ಆಫ್ physically challenged ದಿವ್ಯಾಂಗರಿಗಿರುವಂಥದ್ದು, which gives a very good platform. That was one of the reason for my call to join this. And ನೀವು ಹೇಳಿದಾಗೆ ಟೈಮ್ ಕೊಡಬೇಕು ಅಂತ ಹೇಳ್ಬಿಟ್ಟು. ಸೊ I myself run a business. So of course we have to manage family, business along with this one more circle, how you can serve the society in the best way so that we can build the best. Building Bharat is the thing here. So I think that is what the reason for my joining. Beautiful. Okay, right. ನಾನು ಅದೇ ಹೇಳಿದ್ರು ಅಂತದ್ದು, ಯಾಕಂದರೆ ಅವರು ಕೂಡ ವೆಲ್ ಎಸ್ಟಾಬ್ಲಿಷ್ಡ್ ಆಗಿರುತ್ತೆ, ಬಟ್ ಪ್ರೊಫೆಷನಲ್ಸ್, ಬಟ್ ಸೊಸೈಟಿಗೆ ಏನಾದರೂ ಕೊಡಬೇಕು ಅನ್ನುವಂಥ ಒಂದು ಒಳ್ಳೆಯ ಧ್ಯೇಯ. ಸೊ ಹಾಗಿದ್ದಾಗ CA ಮೇಡಮ್ ತಾವು ಹೇಳಬೇಕು, ಬ್ಯುಸಿ ಇರ್ತೀರಿ, ವೈ ಯು ಜಾಯಿಂಟ್ ಆ್ಯಂಡ್ ಅಲ್ವಾ CA ಅಂತ ಬಂದಾಗ ಬ್ಯುಸಿ ಇರ್ತೀರಿ, ಇದನ್ನು ತಮ್ಮದು ಕೂಡ ಲೈಫ್ ಇರುತ್ತೆ, ಸೊ ಬ್ಯುಸಿ ಲೈಫಲ್ಲೂ ಕೂಡ ಟೈಮ್ ಕೊಡಬೇಕು. ವೈ ಯು ಜಾಯಿಂಟ್ ಆ್ಯಂಡ್ ವೆನ್ ಆ್ಯಂಡ್ ಎಸ್ ಹೌ ಡು ಯು ಫೀಲ್? ಹಾಗೂ ಮುಂಚೆ ಹೇಳಿದ ಹಾಗೆ ನಾವು 2020 ಆ್ಯಕ್ಚುಲಿ ನಮಗೆ ಒಂದು ನಿಕ್ ನೇಮ್ ಇಟ್ಟಿದ್ದಾರೆ ಅಂದರೆ ಕೋವಿಡ್ ಚಾಪ್ಟರ್ ಅಂತ ಹೇಳಿದ್ದಾರೆ. 2020 ನಾವು ಜಾಯ್ನ್ ಆಗುವಾಗ ಅಷ್ಟು ಪ್ರೋಗ್ರಾಮ್ಸ್ ನಮಗೆ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಆದರೂ ಕೋವಿಡ್ ಟೈಮಲ್ಲಿ ಏನೆಲ್ಲ ಅಗತ್ಯವಿತ್ತು ಅದು ನಮ್ಮ ಚಾಪ್ಟರ್ ಚೇರ್ ಮತ್ತು ಕೋಚರ್ ಅದು ಮಾಡಿದ್ದಾರೆ. ಅದರ ನಂತರ ನೆಕ್ಸ್ಟ್ ಇಯರ್ 2021 ಸ್ಟಾರ್ಟ್ ಆಗುವಾಗ ಪುನಃ ಮಾಸೂಮ್ ಅಂತ ಒಂದು ವರ್ಟಿಕಲ್ ಇತ್ತು. ಅದರಲ್ಲಿ ನಾವು ಪ್ರಿವೆನ್ಷನ್ ಆಫ್ ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್, ಕ್ರಿಯೇಷನ್ ಆಫ್ ಅವೇರ್ನೆಸ್ ಆ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ದೆವು. ದಟ್ ಕನೆಕ್ಟೆಡ್ ವಿತ್ ಮೀ. ಸೊ ಅದರಲ್ಲಿ ತುಂಬ ಸರ್ವಿಸ್ ಕೊಡಬೇಕಂತ ನನಗೆ ಆಸೆ ಇತ್ತು. ಅದಕ್ಕೋಸ್ಕರ ನಾನು ಕಂಟಿನ್ಯೂ ಮಾಡಿ ಈಗ ಚಾಪ್ಟರ್ ಕೋಚರ್ ಆಗಿದ್ದೀನಿ. ಓಕೆ ರೈಟ್.
ಜೊತೆಗೆ ಬಿಸಿ ಶೆಡ್ಯೂಲ್ ಅಲ್ಲಿ ಈಸಿ ಆಗುತ್ತಾ ವರ್ಕ್ ಮಾಡಿ ಅಲ್ಲ ಹೇಗೆ? ಹಾಗೆ ಎಲ್ಲ ನಥಿಂಗ್ ಕಮ್ಸ್ ಈಸಿ ಇನ್ ಲೈಫ್. Okay. ನಾವೇನ ಬ್ಯಾಲೆನ್ಸ್ ಮಾಡ್ಬೇಕಾಗ್ತದೆ. Correct. ಫ್ಯಾಮಿಲಿ ಸಪೋರ್ಟ್ ಇದ್ರೆ ಬಿಸ್ನೆಸ್ ಹಾಗೂ ಇದು ಸೈಡ್ ಬೈ ಸೈಡ್ ಮಾಡಬಹುದು. ಒಮ್ಮೊಮ್ಮೆ ಇಟ್ ಬಿಕಮ್ಸ್ ವೆರಿ ಹೆಕ್ಟಿಕ್. ಆದ್ರೆ ಅಟ್ ದ ಎಂಡ್ ಆಫ್ ದ ಡೇ ನಾವು ವೆನ್ ಯು ಗೋ ಟು ಬೆಡ್ ಯು ಫೀಲ್ ದಟ್ ಸ್ಯಾಟಿಸ್ಫ್ಯಾಕ್ಷನ್ ಕಿ ನಾವು ಸ್ವಲ್ಪ ಏನಾದ್ರೂ ಮಾಡಿ ಈ ಫಾರ್ ದ ಸೊಸೈಟಿ ವಿ ಹ್ಯಾವ್ ಡನ್ ಸಮಥಿಂಗ್ ಅಂತ. ಬ್ಯೂಟಿಫುಲ್. ಎಸ್, ಯಾಕಂದ್ರೆ ಈ ಪ್ರಶ್ನೆ ಬಹಳ ಜನರು ಕೇಳ್ತಾರೆ, ಬಿಸಿ ಇದೆ, ನಮಗೂ ಕೂಡ ಜಾಯ್ನ್ ಆಗಬೇಕು ಯಂಗ್ ಇಂಡಿಯನ್ಸ್ಗೆ, ಅಥವಾ ನಾವು ಕೂಡ ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಮಾಡಬೇಕು, ಬಟ್ ಸ್ಟಿಲ್ ಟೈಮ್ ಇಲ್ಲ ಅನ್ನೋದು ಕಾಮನ್ ಡೇ. ಸೊ ದಟ್ಸ್ ವೈ ಆತ್ಮಿಕಾ ಮೇಡಮ್ ವೆನ್ ಯು ಜಾಯಿಂಡ್ ಅಂಡ್ ಹೇಗಾಗ್ತಾ ಇದೆ ಮೇಡಮ್ ಈಗ, ಅಂಡ್ ವೈ ಯು ಜಾಯಿಂಡ್? So our Panlekane, Yalla 2020 they joined 2020, as a founding like the initial group of 33 people. Okay. Appaga join anaga basic ecosystem da ಬಗ್ಗೆ ಗೊತ್ತು ಪೂಜಿ ನಮಗೆ. ಒಂಚೂರು ಟೈಮ್ ಹೋಪು ನಮಗೆ ಅರ್ಥ ಇದೆ. ಬಟ್ ಇನ್ ದ ಪ್ರಾಸೆಸ್ ನಮಗೆ ದಾದ ಅರ್ಥ ಅನ್ಪಂಡ that giving nature, I mean, or to give back to the community namat ittilla. So ಎಂಚಲ ಟೈಮ್ ಅನ್ಪೊಲಿಂದ ನಮ್ಮ ಪೂರ ಪಂಡ ಟೈಮ್ ಅನ್ಪೆ ಆಪುಜಿಂದ ನಮ್ಮ ರೀಜನ್ ಏನ್ ಎದುರ್ಕೊಂಡ ಪೇರತ್ತೆ. ಸೊ ನಮ್ಮ ಪೂರ ಎಂಕಲ ರೆಸ್ಪೆಕ್ಟಿವ್ ಬಿಸ್ನೆಸಸ್ ಉಪ್ಪುಂಡು. ವಿ ಆರ್ ವರ್ಕಿಂಗ್ ಟುವರ್ಡ್ಸ್ ಬಿಲ್ಡಿಂಗ್ ಅವರ್ ಓನ್ ರೆಸ್ಪೆಕ್ಟಿವ್ ಬ್ರಾಂಡ್ಸ್. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಒಂಚೂರು ಪೀರ ಕೊನೆ ನಮ್ಮ ರೀಜನ್ ಎದುರ್ಕೊಂಡೆ ಆಪುಂಡು. So that's one of the reasons that Yan continue mantade. And yeah, now I'm the chairperson. And over the years, we've started being very related to causes. Saloni Panlekane, there's Masoom. Aitabaka, there's road safety. We all complain ate. Nama pura complain mantonulla. Nama onchuru alpa contribute mantadu joke like gittene kalpa anna. So projects undu like Chota Cop. So anchina projects pura nama paatira thikkanagar and we can give back. I think it's a sense of contentment and satisfaction. So it helps us individually. Right. Okay. And also I think the fact that ನಮ್ಮ ಒಟ್ಟಿಗೆ ಪೂರ ಬಿಸ್ನೆಸ್ ದಾಗ ಒಟ್ಟಿಗೆ ಉಪ್ಪುನಾಗ ವಿ ಆರ್ ಲರ್ನಿಂಗ್ ಫ್ರಮ್ ಒನ್ ಅನದರ್ ಆಲ್ಸೋ. 100%. ಸೊ ನಮ್ಮಕ್ಲ ಕಲ್ಪನೆ ತಿಕ್ಕೊಂಡು Yes. ಅಂಡ್ ಲಿಟಲ್ ಬಿಟ್ ಫ್ರಮ್ ಈಚ್ ಅದರ್ಸ್ ಎಕ್ಸ್ಪೀರಿಯನ್ಸ್ ವಿ ಮೈಟ್ ಬಿಕಮ್ ಅ ಬೆಟರ್ ಪರ್ಸನ್. ಫ್ಯಾಕ್ಟ್ ಬ್ಯೂಟಿಫುಲ್. ಎಸ್, ನೇಷನ್ ಬಿಲ್ಡಿಂಗ್ ಮೈನ್ ಮೋಟೋ ಆಯ್ತಾ, ಒಟ್ಟಿಗೆ ದಪನಾಗ ವ್ಯಕ್ತಿತ್ವ ವಿಕಸನ ಅಂತ ಹೇಳ್ತಾರೆ. ನಮ್ಮನ್ನು ನಾವು ಕೂಡ ಸ್ವಲ್ಪ ಚೇಂಜಸ್ ಮಾಡೋದು ಅಂದ್ರೆ ಎಲ್ಲರ ಜೊತೆ ಒಂದು ಧನಾತ್ಮಕವಾಗಿರುವಂತಹ ಪಾಸಿಟಿವ್ ಮೈಂಡ್ ಗಳ ಜೊತೆ ಇದ್ದಾಗ ಆ ಪಾಸಿಟಿವ್ ವೈಬ್ ಅನ್ನೋದು ಇರುತ್ತೆ. ಸೊ ದಟ್ಸ್ ವೈ ಯಂಗ್ ಇಂಡಿಯನ್ಸ್ ಅನ್ನೋದು. ಜೊತೆಗೆ ಮ್ಯಾಂಗ್ಳೂರ್ ಚಾಪ್ಟರ್, ರಿಲೇಟೆಡ್ ಟು ಮ್ಯಾಂಗ್ಳೂರ್ ಚಾಪ್ಟರ್ ಯಂಗ್ ಇಂಡಿಯನ್ಸ್, ಆ ಬಗ್ಗೆಯೂ ಕೂಡ ವಿವರಣೆ ಬರ್ತಾ ಇದೆ, ವಿಡಿಯೋಸ್ ಬರ್ತಾ ಇದೆ, ನೋಡಿ. ಇದು ಯಂಗ್ ಇಂಡಿಯನ್ಸ್ ಮ್ಯಾಂಗ್ಳೂರ್ ಚಾಪ್ಟರ್. ಓಕೆ ಮೇಡಮ್, ಇದು ಯಾರೆಲ್ಲ ಇದ್ದಾರೆ ಸೊ ಎಕ್ಸ್ಪ್ಲೇನ್ ಮಾಡ್ಬೋದು, ಯಾಕಂದರೆ ಇವರೆಲ್ಲರೂ ಕೂಡ ಮೆಂಬರ್ಸ್ ಅಲ್ವಾ? ಸೊ ಎಸ್, ಎಲ್ಲರೂ ಕೂಡ ಬರ್ಲಿಕ್ಕೆ ಆಗಲ್ಲ. ಸೊ ಎಸ್ ಮೇಡಮ್, ಏನು ಹೇಳ್ತೀರಿ? ನಮ್ಮ ಕಂಪ್ಲೀಟ್ ಗ್ರೂಪ್ ಉಂಡು. ಕೆಲವು ಜನ ಮಿಸ್ಸಿಂಗ್ ಉಳ್ಳೇರ್ಪಂಡ ಪೂರಕ್ಕೆ ಒಟ್ಟಿಗೆ ಸೇರ್ಪಾರೆ ಒಂಜಿ ದಿನ ಬಂಗ ಹಾಕೊಂಡು. ಅದೇ ಎಂಕಲ ಫೌಂಡಿಂಗ್ ಚೇರ್ ಉಳ್ಳೇರು, ಎಂಕಲ ಚೇರ್ ಫಾರ್ 2021 ಅರ್ಷಿತ್ ಹೆಗ್ಡೆ ಉಳ್ಳೇರು, ಫೌಂಡಿಂಗ್ ಚೇರ್ ದೀಕ್ಷಿತ್ ರಾಯ್ ಉಳ್ಳೇರು, ಸಮೀಕ್ಷಾ ಶೆಟ್ಟಿಗ್ ಬರದ 5 ದಿನ ಬಕ ಎಂಕಲ ಕಂಪ್ಲೀಟ್ ವರ್ಟಿಕಲ್ಸ್ ದಕಲ್ನ ಚೇರ್ ಅಂಡ್ ಕೋ ಚೇರ್ from membership to Masoom, road safety chair, pura verticals da klulir, and lot of new members also alpa ulir. So everybody comes from different professions, different background, and everybody's intention is to give back to the community. Correct, great. Okay. ಒಂದು ಮ್ಯಾಂಗ್ಳೂರ್ ಚಾಪ್ಟರ್ ಅದೇ ಮೇಡಮ್. ಓಕೆ, ಒಂದು ಪನಾಗೆ ಏಪ ರೀಸೆಂಟ್ ಇದನ್ನ ಪಿಕ್ಚರ್ಸ್ ಅವರು ಒಂದು fairly recently, a month back. Okay. Some people are missing. Some of them. Okay, right. ಓಕೆ, ಇದು ಮ್ಯಾಂಗ್ಳೂರ್ ಚಾಪ್ಟರ್ ಅಂದ್ರೆ ನಾನು ಇದನ್ನ ಯಾಕೆ ಪ್ಲೇ ಮಾಡ್ತೀನಿ ಅಂದ್ರೆ ಯಂಗ್ ಇಂಡಿಯನ್ಸ್ ಅಂತ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. 4 ವರ್ಷ ಆಯ್ತು ಮಂಗಳೂರಲ್ಲಿ ಶುರುವಾಗಿ. ಸೊ ಹೇಗೆ ಇರುತ್ತೆ, ಕಾರ್ಯನಿರ್ವಹಿಸುತ್ತೆ, ಇದು ಯಾವ ರೀತಿ ಫಂಕ್ಷನ್ಸ್ ಇರುತ್ತೆ, ಪ್ರೋಗ್ರಾಮ್ಸ್ ಇರುತ್ತೆ. ಸೊ ಈ ರೀತಿ ಕೊಟ್ಟಾಗ ನಮ್ಮ ತಮ್ಮಗಳಿಗೆ ಅರ್ಥ ಆಗುತ್ತೆ, ಅಂಡ್ ತಮ್ಮ ಏನು ಫ್ರೆಂಡ್ಸ್ಗಳು ಕೂಡ ಇರಬಹುದು ಅದರಲ್ಲಿ. ಸೊ ಹಾಗಿದ್ದಾಗ ಈಗ ಈ ಒಂದು ವಿಚಾರ ಯಂಗ್ ಇಂಡಿಯನ್ಸ್ ಬಗ್ಗೆ ಬಹಳಷ್ಟು ವಿಚಾರಗಳಿದೆ. ಬ್ಯುಸಿ ಲೈಫ್ ಅಲ್ಲಿ ಒಂದು ಒಳ್ಳೆಯ ಟೈಮ್ ಕೊಟ್ರೆ ಅಲ್ಟಿಮೇಟ್ಲಿ ಎಂಡ್ ಆಫ್ ದ ಡೇ ಸೊಸೈಟಿಗೆ ಏನಾದರೂ ನಾವು ಕೊಟ್ಟಿದ್ದೀವಿ ಅನ್ನುವಂಥ ಒಂದು ಪಾಸಿಟಿವ್ ಫೀಲ್ ಬರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಇವೆಲ್ಲರ ಜೊತೆಗೆ ಯಂಗ್ ಇಂಡಿಯನ್ಸ್ ಇದರಲ್ಲಿ ವೆರಿ ಪಾಪ್ಯುಲರ್ ಆಗಿರುವಂತಹ ಇವೆಂಟ್, ಫ್ಲಾಗ್ಶಿಪ್ ಇವೆಂಟ್ ಅನ್ನೋ ತಟಸ್ಥ ಅಂತ ಇದೆ. ಸೊ ಈ ಒಂದು ವಿಚಾರದ ಬಗ್ಗೆ ನಾನು ಕೇಳಿದ್ದೀನಿ, ಅಂಡ್ ಬಿಫೋರ್ ದಟ್ 3 ವಿಡಿಯೋಸ್ ಬರ್ತಾ ಇದೆ ತಟಸ್ಥ ಇವೆಂಟ್ ಗಳ ಬಗ್ಗೆ. ಬಿಫೋರ್ ದಟ್ ನಾನು ಆತ್ಮಿಕಾ ಮೇಡಮ್ ಅವ್ರ ಜೊತೆ ಕೇಳಬೇಕು ತಟಸ್ಥ ಇವೆಂಟ್ ಬಗ್ಗೆ. ಏನು ಹೇಳ್ತಾರೆ?
So Panleka nama it is giving back to the region ate. So our pura plan manpanaga in 2021 apagada chair nama Ashit Hegde are enulite dada manpar apundu from YI Mangalore. But every chapter the 1G flagship event upundu something unique to their region. So nama ee region ಗೆ nama contribute manpodanda dada manpoli inde atunaga. You know the realization is 1G nama pura members nakli ottige serpadu bonding apundu. Namak warrior gurto pundu. So working becomes better as you become friends. Okay. At the same time, nama Mangalore tupa airport muta barpere aita baka vehicle popere, Chikmagalur popere, Coorg popere, Goa popere, Kerala popere. Mangalore yet jana batu kulverate. Correct. So mulpa namak offer manpere nama rich heritage culture undu. The cuisine is amazing. There's so much of water sports activities, tourism edde undu. Mata yerla mulpa batu kuluje. So aven pura nama explore mantadu visibility tochpauda anda dada manpoli inde ennaga. We thought nama YI day nama 7,000 plus members ullir. Correct. ಅಕ್ಕಲ್ನೈಟೆ ಒಂಜಿ ಎಲ್ಲಿಯ ಗ್ರೂಪ್ ಬತ್ತದ ಮ್ಯಾಂಗ್ಳೂರ್ಡು ಒಂಜಿ ಮೂಜಿ ದಿನ ಕುಲ್ದು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ತಿಕ್ಕಂಡ ಪಿರಾಪೋದ ಬಕ ವರ್ಡ್ ಆಫ್ ಮೌತ್ ನಮ್ಮ ಮ್ಯಾಂಗ್ಳೂರ್ದ ಬಗ್ಗೆ ಮ್ಯಾಪ್ ಡೆಫಿನೆಟ್ಲಿ ಬರ್ಪುನ ಸೊ ವಿ ಸ್ಟಾರ್ಟೆಡ್ ಕ್ಯೂರೇಟಿಂಗ್ ಅ 3-day retreat program. I'm sure you came to par Mangalore. I mean, nama kaita Mangalore Mulkidu Mantra Surf Club was one of the first surfing school in India. Correct. So Akunotiki said the nama candid surfing and stand-up paddling beginners training korpa. Aitabaka nama mulpa the rich culture, tradition, you know, from Kambla, Yakshagana, Pilivesha, Odada, the history behind that. Mulpa the food, from the vegetarian to the seafood thalis. Mulpa industries kela undu. But our industries the knowledge here gothundu. So our industrial visit manfa nama. Mulpa kela achievers ullir Mangalore grow atina. ಅವನ ಏತ್ ವಿಸಿಬಿಲಿಟಿ ಉಂಟು ಸೊ ಎಂಕಲ್ ಕೆಲವು ಅಚೀವರ್ಸ್ ನಕ್ಲೆ ಲೆತ್ತದು ಆಕನ ಜರ್ನಿ ಬಗ್ಗೆ ಪಾತ್ರ ಉಂಟು ಬೇಸಿಕ್ ಇಂಟೆನ್ಷನ್ ಇಸ್ ನಮ್ಮ ಎಂಕರೇಜಿಂಗ್ ಆಂಟ್ರಪ್ರಿನರ್ಸ್ ಟು ನೆವರ್ ಗಿವ್ ಅಪ್ ಟು ಕೀಪ್ ಆಡಿಂಗ್ ಮೋರ್ ಆಂಟ್ರಪ್ರಿನರ್ಸ್ ಟು ಕೀಪ್ ಆಡಿಂಗ್ ಮೋರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ಸ್ ಸೊ ಒಂದು ಮೂಜಿ ದಿನ ಅಕ್ಲೆ ಕಂಪ್ಲೀಟ್ ಮ್ಯಾಂಗ್ಳೂರ್ದ ಎಕ್ಸ್ಪೀರಿಯನ್ಸ್ ಕೊಡ್ದು ವಿ ಸೆಂಡ್ ದೆಮ್ ಬ್ಯಾಕ್ ವಿತ್ ಅ ಲಾಟ್ ಆಫ್ ಮೆಮರೀಸ್ ಐಟ್ ನಮಗ್ ದಾದಾಪುನ್ ಪಂಡ ಓವರ್ ಅ ಪೀರಿಯಡ್ ಆಫ್ 3 years now we have completed 3 successful tatast. Okay. Ee sarita last month 3 years continuous month. Okay. Yes. Okay. And each year we have seen participation improve avonde undu. And through word of mouth even after the program nama mantada ibakka aita bakkala janakulu enke message manthu ken when we come to Mangalore nikul nama itinerary select manthu korpara anta. Okay. So ite we see a lot of improvement. And with that intention we thought brand Mangalore the rest of India. Okay, right, okay. That is the event, one of the very popular event, Young Indians. So, ಹೇಗೆ ಕಾರ್ಯನಿರ್ವಹಿಸುತ್ತೆ ಜೊತೆಗೆ ಯಾವ ರೀತಿ ಇತ್ತು 3 years ಆಗಿತ್ತು ಕಂಟಿನ್ಯೂಸ್ಲಿ ಸೊ ದಟ್ಸ್ ವೈ ಹಾಗಿದ್ದಾಗ ಆ ಬಗ್ಗೆಯೂ ಕೂಡ ವಿಡಿಯೋಸ್ ಬರ್ತಾ ಇದೆ. In the
ಇದು ಕಂಟಿನ್ಯೂಸ್ ಆಗಿ 3 ವರ್ಷ ನಡೆದಿರುವಂತಹ ತಟಸ್ಥ ಅನ್ನುವಂತಹ ಇವೆಂಟ್ಸ್, ಒಂದು ಒಳ್ಳೆಯ ಒಂದು ಯೋಚನೆ ಆಲೋಚನೆ ಜೊತೆಗೆ ಎಲ್ಲರೂ ಒಟ್ಟಿಗೆ ಸೇರ್ತಾರೆ, ಒಂದು ಒಳ್ಳೆಯ ಪಾಸಿಟಿವ್ ವೈಬ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಜೊತೆಗೆ ಈ ಒಂದು ಯಂಗ್ ಇಂಡಿಯನ್ಸ್ ಇಲ್ಲಿ ವರ್ಟಿಕಲ್ ವಿಚಾರದ ಬಗ್ಗೆ ಬಹಳಷ್ಟು ಜನರು ಹೇಳಿದ್ರು. ಈಗ 3 ಅತಿಥಿಗಳು ಕೂಡ ವರ್ಟಿಕಲ್ ವಿಚಾರವಾಗಿ, ಅಂದರೆ ಇದರಲ್ಲಿ ಬಹಳಷ್ಟು ಕ್ಯಾಟಗರಿಗಳು ಬರುತ್ತೆ. ಸೊ ವರ್ಟಿಕಲ್ ರೋಡ್ ಸೇಫ್ಟಿ ಆಗಿರ್ಬೋದು, ವರ್ಟಿಕಲ್ ಮಾಸೂಮ್ ಆಗಿರ್ಬೋದು, ವರ್ಟಿಕಲ್ ಕ್ಲೈಮೇಟ್ ಚೇಂಜ್ ಆಗಿರ್ಬೋದು. ಸೊ ಹೀಗಿದ್ದಾಗ ನಾನು ನೇರವಾಗಿ ಈ ಒಂದು ವಿಚಾರದ ಬಗ್ಗೆ ಇನ್ ಬ್ರೀಫ್ ಆಗಿ ಹೇಳೋದಾದರೆ ಏನಿದು, ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಏನು ಕತೆ ಅಂತ ಬಂದಾಗ, ಎಸ್ ಲೋಬೋ ಮೇಡಮ್, ವರ್ಟಿಕಲ್ ರೋಡ್ ಸೇಫ್ಟಿ ಆ್ಯಂಡ್ ವರ್ಟಿಕಲ್ ಮಾಸೂಮ್, ಎಸ್ ಏನು ಹೇಳ್ತೀರಾ ಮೇಡಮ್? ದೆನ್ ವರ್ಟಿಕಲ್ ಹೆಲ್ತ್ ಆಲ್ಸೋ. ಸೊ ಏನು ಯಾವ ರೀತಿ ವರ್ಕ್ ಆಗುತ್ತೆ ಯಂಗ್ ಇಂಡಿಯನ್ಸಲ್ಲಿ ಈ ವರ್ಟಿಕಲ್ ಹೆಲ್ತ್, ರೋಡ್ ಸೇಫ್ಟಿ ದೀಸ್ ಆ್ಯಂಡ್ ಆಲ್? ಈಗ ರೋಡ್ ಸೇಫ್ಟಿ ಬಗ್ಗೆ ಹೇಳಬೇಕಾದ್ರೆ ಈ ರೋಡ್ ಸೇಫ್ಟಿ ಚೇರ್ ಅಜಿತ್ ಕುಮಾರ್. ಸೊ ರೋಡ್ ಸೇಫ್ಟಿಯಲ್ಲಿ ನಾವು ಪ್ರಮುಖವಾಗಿ 2 ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡ್ತೀವಿ. ಮೊದಲನೇದಾಗಿ ಛೋಟಾ ಕಾಪ್ಸ್ ಅಂತ. ಛೋಟಾ ಕಾಪ್ಸಲ್ಲಿ ಏನಂದರೆ, ಈಗ ಮಕ್ಕಳಿಗೆ ಅವರು ಸಣ್ಣದಿರುವಾಗಲೇ ನಾವು ಟ್ರಾಫಿಕ್ ರೂಲ್ಸ್ ಬಗ್ಗೆ ಮಾಹಿತಿ ಕೊಟ್ಟರೆ ಅವರು ಆಸ್ ಅಡಲ್ಟ್ಸ್ ಅವರಲ್ಲಿ ರೋಡ್ ಸೆನ್ಸ್, ಟ್ರಾಫಿಕ್ ಸೆನ್ಸ್ ಸ್ವಲ್ಪ ಜಾಸ್ತಿ ಕಂಡು ಬರ್ತದೆ. ಸೊ ನಾವು ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ಅಲ್ಲಿ ಒಂದು ಶಿಬಿರವನ್ನು ಯೋಜಿಸಿ ಮಕ್ಕಳನ್ನು ಮಾರ್ಕ್ಸ್ ಕಟ್ಟರ ಒಂದು ಕೊಡುದು. ಅಲ್ಲಿ ಈ ಮಕ್ಕಳು ಪ್ರತಿದಿನ ಶಾಲೆಗೆ ಬರುವಾಗ, ಮನೆಗೆ ಹೋಗುವಾಗ ವಾಪಸ್ ಅವರು ಈ ಮಾರ್ಕ್ಸ್ ಕಾರ್ಡಲ್ಲಿ ಒಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ ಇರ್ತದೆ. ಸೇ ಫಾರ್ ಎಕ್ಸಾಂಪಲ್, ಹೂಎವರ್ ಇಸ್ ಡ್ರೈವಿಂಗ್ ಯು ಟು ಸ್ಕೂಲ್, ಅವರು ಇಂಡಿಕೇಟರ್ ಹಾಕಿದ್ರಾ, ಸೀಟ್ ಬೆಲ್ಟ್ ಹಾಕಿದಾರಾ, ಹಾಗೆ ಪ್ರಶ್ನೆ ಅವರು ಮಕ್ಕಳು ಎಸ್ ನೋ ಅಂತ ಉತ್ತರ ಕೊಡಬೇಕು. ಮತ್ತೆ ಇದನ್ನೆಲ್ಲ ಕಲೆಕ್ಟ್ ಮಾಡಿ ನಾವು ಈ ಡೇಟಾವನ್ನು ನಮ್ಮ ನ್ಯಾಷನಲ್ಸಿಗೆ ಕಳಿಸಿ ಅಲ್ಲಿಂದ ಅದು ಗವರ್ಮೆಂಟಿಗೆ ಹೋಗ್ತದೆ. ಸೊ ಅದರಲ್ಲಿ ನೋಡಿ ಅವರು ಮೇ ಬಿ ಆಕ್ಸಿಡೆಂಟ್ಸ್ ಅಥವಾ ಹೇಗೆ ಲಿಂಕ್ ಮಾಡಬಹುದು ಅಂತ ಡೇಟಾವನ್ನು ಅನಲೈಸ್ ಮಾಡ್ತಾರೆ. ಸೊ ಈಗ ಸಣ್ಣದಿರುವಾಗಲೇ ಮಕ್ಕಳಿಗೆ ಹೇಳಿದ್ರೆ ಅವ್ರು ಈಗಲೇ ನೋಟಿಸ್ ಮಾಡಿ, ಯೂಶಲಿ ಏನಾಗ್ತದೆ, ಪೇರೆಂಟ್ಸ್ ಅಷ್ಟು ನೋಡಿದ್ರೆ ಒಮ್ಮೊಮ್ಮೆ ಸೀಟ್ ಬೆಲ್ಟ್ ಹಾಕೋದಿಲ್ಲ, ರಾಂಗ್ ಟರ್ನ್ ತೆಗೊಳ್ಳೋದು, ಇಲ್ಲಾಂದ್ರೆ ನೋ ಎಂಟ್ರಿಯಲ್ಲಿ ಹೋಗಿದ್ದು. ಈ ಮಕ್ಕಳು ನೋಡಿ ಹೇಳ್ತಾರೆ, ನೀವು ಸೀಟ್ ಬೆಲ್ಟ್ ಹಾಕ್ಲಿಲ್ಲ, ನೀವು ಇದು ಮಾಡಲಿಲ್ಲ. ಹಾಗೆ ಹೇಳುವಾಗ ಮಕ್ಕಳಿಂದ ಬಂದ್ರೆ ಅವರಿಗೆ ಇನ್ನೂ ಜಾಸ್ತಿ ಎಲ್ಲ ಹಾಕುವ, ಸರಿ ಮಾಡುವ ಅಂತ ಹಾಗೆ ಒಂದು ಆಗ್ತದೆ. ಹಾಗೂ EMRI ಫಸ್ಟ್ ರೆಸ್ಪಾಂಡರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ನಾವು ಆರ್ಗನೈಸ್ ಮಾಡಿದ್ದು. ಅದರಲ್ಲಿ GVK ಗ್ರೂಪ್ ಇಂದ EMRI ಟ್ರೈನರ್ಸ್ ಅವರು ಬಂದರು. ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಅಥವಾ ಅವರನ್ನೆಲ್ಲ ಒಟ್ಟುಗೂಡಿಸಿ ನಾವು ಈ ಪ್ರೋಗ್ರಾಮ್ ಅನ್ನು ಆರ್ಗನೈಸ್ ಮಾಡಿದ್ದು. ಅದರಲ್ಲಿ ಎಮರ್ಜೆನ್ಸಿ ಕೇಸಸ್ ಅಥವಾ ಫಸ್ಟ್ ಆಕ್ಸಿಡೆಂಟ್ ಆದಾಗ ಅಥವಾ ಏನೋ ಎಮರ್ಜೆನ್ಸಿ ಇದ್ದಾಗ ಅವರು ಹೇಗೆ ಫಸ್ಟ್ ರೆಸ್ಪಾನ್ಸ್, ಫಸ್ಟ್ ಏಡ್ ಹೇಗೆ ಏನು ಮಾಡಬೇಕು, ಹೇಗೆ ಮಾಡಬೇಕಂತ ಒಂದು ರೀಸೆಂಟ್ ಆಗಿ ಎಕ್ಸಾಂಪಲ್ ಕೊಡಬೇಕಾದ್ರೆ, ಮೊನ್ನೆ ನಮ್ಮ ವಯಲ್ಲಿ ಆದರೆ ಬಹುಶಃ ಬೇರೆ ಒಂದು ಚಾಪ್ಟರ್ ನನಗೆ ನೆನಪು ಬರ್ತಿಲ್ಲ, ಅಲ್ಲಿ ಒಬ್ಬರಿಗೆ ಅವರು ಫೇಂಟ್ ಆದರು. I think he had a heart attack or mild heart attack, or something of that sort. So one of the members who was trained for this first aid response was able to revive that person. So namge when you are doing this program you not realize, but agatya biluvaga it's of utmost importance. Hage EMRI. So using this platform I would like to tell the institutions, ಯಾರಿಗೂ ತಮ್ಮ ಆರ್ಗನೈಸೇಷನ್ ಅಲ್ಲಿ ಇದನ್ನು ಆರ್ಗನೈಸ್ ಮಾಡಬೇಕಂತ ಬಯಸಿದ್ರೆ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಾವು ಅವರನ್ನು ಈ ಸೆಷನ್ ಅನ್ನು ಆರ್ಗನೈಸ್ ಮಾಡಲಿಕ್ಕೆ ಖಂಡಿತ ಹೆಲ್ಪ್ ಮಾಡ್ತೀವಿ. ಅಂಡರ್ ರೋಡ್ ಸೇಫ್ಟಿ EMRI ಫಸ್ಟ್ ರೆಸ್ಪಾಂಡರ್ಸ್ ಪ್ರೋಗ್ರಾಮ್.
ಹಾಗೂ ಮಾಸೂಮ್ ಬಗ್ಗೆ ಏನ್ ಮಾತಾಡ್ಬೇಕಾದ್ರೆ ವರ್ಟಿಕಲ್ ರೋಡ್ ಸೇಫ್ಟಿ ಬರ್ತೇನೆ ಮೇಡಮ್. ಆ ರಿಲೇಟೆಡ್ ತಾವು ಮಾಡಿರುವಂತಹ ಕಾರ್ಯಕ್ರಮಗಳ ಬಗ್ಗೆ ಫೋಟೋ ಬರ್ತಾ ಇದೆ. ಎಸ್ vertical road safety. Yes. Screen ಅಲ್ಲಿ ಹಾಕಿ, full screen ಅಲ್ಲಿ ಹಾಕಿ. Okay. First one. Yes, okay. ಎಸ್ ಮೇಡಮ್, ವರ್ಟಿಕಲ್ ರೋಡ್ ಸೇಫ್ಟಿ ಈ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇರುವಂತಹ ಒಂದು ಪ್ರೋಗ್ರಾಮ್ ಇದು ಬಹುಶಃ. ಬಹಳಷ್ಟು ವಿದ್ಯಾರ್ಥಿಗಳಿದ್ದಾರೆ. ಹೌದು, ಹಾಗೂ ಅವರಿಗೆ ಈಗ ನಾವು ಎಕ್ಸ್ಪ್ಲೇನ್ ಮಾಡ್ತಿದ್ದೇವೆ ಬೇರೆ ಟ್ರಾಫಿಕ್ ರೂಲ್ಸ್ ಏನೋ ಅಂದ್ರೆ ಡೈರೆಕ್ಟ್ಲಿ ಮಾರ್ಕ್ಸ್ ಕಾರ್ಡ್ ಕೊಡ್ಲಿಕ್ಕೆ ಆಗುದಿಲ್ಲ. ಸೊ ನಾವು ಅವರನ್ನು ಮೊದಲು ಹೇಳುದು ಸಿಂಪಲ್ ರೋಡ್ ಸೈನ್ಸ್ ಹೇಗೆ ಏನೆಲ್ಲ ಮಾಡಬೇಕು, ಹೇಗೆ ಅವರು ಫಿಲ್ ಮಾಡಬೇಕು, ಹಾಗೆ ಇವರನ್ನು ಎಕ್ಸ್ಪ್ಲೇನ್ ಮಾಡಿ ಅದು ರೋಡ್ ಸೇಫ್ಟಿದು ಮಾರ್ಕ್ಸ್ ಕಾರ್ಡ್ ಕೊಟ್ಟು ಅವರನ್ನು 15 ಡೇಸ್ಗೆ ಅವರು ಎಲ್ಲ ನೋಡಿ ಮಾರ್ಕ್ಸ್ ಕೊಡ್ಬೇಕಾಗ್ತದೆ ಅವರ ಪೇರೆಂಟ್ಸ್ ಅಥವಾ ಯಾರು ಪೋಷಕರಿಗೆ. ಅವರನ್ನು ಮಾರ್ಕ್ಸ್ ಕೊಟ್ಟು ವಾಪಸ್ ನಾವು ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ತೇವೆ. ಸೊ ಹಾಗೆ ಇವರು ಶರಣ್ ಶೆಟ್ಟಿ ಅವರು ಈ ಮಕ್ಕಳನ್ನು ಮಾಹಿತಿ ಕೊಡ್ತಾ ಇದ್ದಾರೆ ಈ ಪಿಕ್ಚರ್ ಅಲ್ಲಿ ನೋಡಿದ್ರೆ. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಎಲ್ಲಿ ಆಗಿರುವಂತದ್ದು ಮೇಡಮ್? ಇಲ್ಲಿ ಡಿಪಾರ್ಟ್ಮೆಂಟ್ ಕೂಡ ಇದೆ. ಎಸ್ ಮೇಡಮ್. So basically ನಮ್ಮ ಕೊಂಚ ರೋಡ್ ಸೇಫ್ಟಿ ಮಂತ್ ಬಂದಿತ್ತಲ್ಲ. ಸೊ ಥ್ರೂ ಔಟ್ ದ ಮಂತ್ ನಮಗೆ ಬೇರೆ ಆಕ್ಟಿವಿಟೀಸ್ ಮಂತಿತ್ತ. ಸೊ ನಮ್ಮ ರೋಡ್ ಸೇಫ್ಟಿ ಚೇರ್ ದಟ್ ಇಸ್ ಅಜಿತ್ ಕುಮಾರ್ ಆರ್ ವಿತ್ ಆಲ್ ಯುವ ಕಾಲೇಜಸ್ ಪಂಡ ನಮ್ಮ ಮ್ಯಾಂಗ್ಳೂರ್ದ ಕಾಲೇಜಸ್ ಕ್ಯಾನ್ ಬಿ ಮ್ಯಾನೇಜ್ಮೆಂಟ್ ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜಸ್ ನಮ್ಮೊಟ್ಟಿಗೆ MOU ಸೈನ್ ಮಾಡ್ತಿದ್ದು ಪ್ರೇಯರ್ ಟು ಆರ್ಗನೈಸ್ ಮಲ್ಟಿಪಲ್ ಇವೆಂಟ್ಸ್. ಸೊ ಇತ್ತೆ ಅಲ್ಪ ನಮ್ಮ ಸ್ಟ್ರೀಟ್ ಪ್ಲೇ ಮಂತಿತ್ತ. AJ Institution of Management ದಾಕುಲ್ ಸ್ಟೂಡೆಂಟ್ಸ್ ನಕುಲ್ ನಮಗೆ ಸಪೋರ್ಟ್ ಮಾಡ್ತಿರ್ತೀರಿ. ಬಾಕ ನಮ್ಮ ಇಡೀ ಮ್ಯಾಂಗ್ಳೂರ್ದು ಮೋರ್ ದೆನ್ 38 ಹೋರ್ಡಿಂಗ್ಸ್ ಪಾರ್ದಿತ್ತ ಟು ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ರೋಡ್ ಸೇಫ್ಟಿ, ಬೇತೆ ರೋಡ್ ಸೇಫ್ಟಿ ಇನಿಷಿಯೇಟಿವ್ ದ ಬಗ್ಗೆ. ಆ್ಯಂಡ್ ಸ್ಕೂಲ್ಸ್ ಇದೆಲ್ಲ ನಮ್ಮ ಪೋದು ಜೋಕ್ಲೆಗ್ ರೋಡ್ ಸೇಫ್ಟಿ ದ ಬಗ್ಗೆ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ದಿತ್ತ, EMRI ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ದಿತ್ತ. ಸೊ ಥ್ರೂ ಔಟ್ ದ ಮಂತ್ ನಮ್ಮ ಮಲ್ಟಿಪಲ್ ಡಿಫ್ರೆಂಟ್ ಆಕ್ಟಿವಿಟೀಸ್ ಮಂತ ಟು ಕ್ರಿಯೇಟ್ ಮೋರ್ ಅವೇರ್ನೆಸ್. ಔ ಟೈಮ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ದಲ್ಲ ನಮ್ಮ ಸಪೋರ್ಟ್ ಕೇಂದಿತ್ತ. ಆ್ಯಂಡ್ ನಮ್ಮ ಕಮಿಷನರ್ ಆಸ್ ವೆಲ್ ಆಸ್ ಆರ್ ಅಸಿಸ್ಟೆಂಟ್ ಕಮಿಷನರ್ ದೆನ್ ಅಸಿಸ್ಟೆಂಟ್ ಕಮಿಷನರ್ ಪೂರಕ್ಕೂ ನಮಗೆ ಸಪೋರ್ಟ್ ಮಾಡ್ತಿದ್ದೇವೆ. ಆ್ಯಂಡ್ ಔ ಟೈಮ್ even nationally road safety la ittinde from the government as well. And because of Mangalore YI chapter the initiative tudu akul namak appreciation mantineke avu namak konji recognition kordittere akula annual program. Okay. Yes, that picture. Okay. The next one, vertical masum. Yes, I tawani vichaರದ ಬಗ್ಗೆ ondula vertical road safety related to. Yes madam, vertical masum ಬಗ್ಗೆ. Yes. ಸೊ ವರ್ಟಿಕಲ್ ಮಾಸೂಮ್ ನಮ್ಮ ಮುಖ್ಯವಾಗಿ ಮಾಸೂಮ್ ವರ್ಟಿಕಲ್ ಅಲ್ಲಿ ನಾವು ಮಕ್ಕಳ ಸುರಕ್ಷತೆಯ ಬಗ್ಗೆ ಮಾತಾಡ್ತೇವೆ. ಹಾಗೂ ಪರ್ಸನಲ್ ಸೇಫ್ಟಿ ಎಜುಕೇಶನ್ PSE ಟ್ರೈನಿಂಗ್ ಎಂಬುದನ್ನೊಂದು ಪ್ರತಿ ಶಾಲೆಗೆ ಹೋಗಿ ನಾವು ಕೊಡ್ತೇವೆ. ಅದು ಟ್ರೈನಿಂಗ್ ಎಲ್ರಿಗೂ ಕೊಡ್ಲಿಕ್ಕೆ ಆಗುದಿಲ್ಲ. ನಮ್ಮ YI ಸದಸ್ಯರಾಗಿರುವಲ್ಲಿ ನಮ್ಮ ಕರೆಂಟ್ ಮಾಸೂಮ್ ಚೇರ್ ಮಿಸಸ್ ಅದಿತಿ ಬನ್ಸಲ್ ಅವರು ಹಾಗೂ ನಾವೊಂದು ಆನ್ಲೈನ್ ಟ್ರೈನಿಂಗ್ ಅಟೆಂಡ್ ಆಗಿ ಸರ್ಟಿಫೈ ಆಗಿದ್ದೇವೆ. ಅದಕ್ಕೋಸ್ಕರ ನಮಗೆ ಈ ಸೆಷನ್ ಅನ್ನು ಆರ್ಗನೈಸ್ ಮಾಡಬಹುದು. ಸೊ ಅಂಥದ್ದೇ ಡಾಕ್ಟರ್ ಮೇಘಾ ಗೋಕುಲಂ ಅವರು ಕೂಡ ನಮ್ಮ ನ್ಯೂ ಮೆಂಬರ್ ಆಗಿ ಅವರು ಕೂಡ ಈ ಸೆಷನ್ ಅನ್ನು ಆರ್ಗನೈಸ್ ಮಾಡ್ತೀವಿ. ಸೊ ನಾವು ಬೇರೆ ಶಾಲೆಗಳಿಗೆ ಹೋಗಿ ಈ ಸೆಷನ್ಸ್ ಅನ್ನು ಆರ್ಗನೈಸ್ ಮಾಡ್ತೀವಿ. ಅದರಲ್ಲಿ ಏನು ಹೇಳೋದಂದ್ರೆ ಬೇರೆ ಬೇರೆ ಏಜ್ ಗ್ರೂಪ್ ಇದ್ದ ಮಕ್ಕಳಿಗೆ ಡಿಫ್ರೆಂಟ್ ಮಾಡ್ಯೂಲ್ಸ್ ಇರ್ತದೆ. ಸೊ ಅಪ್ರಾಪ್ರಿಯೇಟ್ ಈಗ ಒಮ್ಮೆ ಅವರಿಗೆ ಈ ಮಾಹಿತಿ ಕೊಡಬೇಕಾದ್ರೂ ಕೂಡ ಅದು ಏಜ್ ಅಪ್ರೋಪ್ರಿಯೇಟ್ನೆಸ್ ಎಂಬುದೊಂದು ಇರ್ತದೆ. ಸೊ ಮೇ ಬಿ ಸಣ್ಣ ಮಕ್ಕಳಿಗೆ ಅಸುರಕ್ಷಿತ ಸ್ಪರ್ಶ ಏನಂದು ನಾವು ತಿಳಿಸಿಕೊಳ್ತೇವೆ. ಹಾಗೂ ಅದರ ನಂತರ ಒಂದು ವೇಳೆ ಅವರು ಈ ದೌರ್ಯ ದಿಸ್ ಈವಿಲ್ ಇಫ್ ದೇ ಆರ್ ವಿಕ್ಟಿಮ್ಸ್ ಆಫ್ ಸಚ್ ಈವಿಲ್ ಅವ್ರು ಏನ್ ಮಾಡ್ಬೇಕಂತ ಎಂಬುದೊಂದು ಹೇಳ್ತೇವೆ. ಹಾಗೂ ಪ್ರೈಮರಿ ಏನಂದ್ರೆ ಇದರಲ್ಲಿ ಯು ವಿಲ್ ಬಿ ಆಕ್ಚುಲಿ ಸರ್ಪ್ರೈಸ್ ಟು ನೋ ದಟ್ more male children are subject to sexual abuse. The ratio is tilting towards that, you know.
ಸೊ ಆಲ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ನಾವು ಮಕ್ಕಳಿಗೆ ಈ ಸೆಷನ್ ಅನ್ನು ಆರ್ಗನೈಸ್ ಮಾಡ್ತೇವೆ. ಪ್ರೈಮರಿ ಲೆವೆಲ್ಗೆ ಏನು ಕಲಿಸುವುದಂದ್ರೆ ಚೈಲ್ಡ್ ಲೈನ್ ಎಂಬುದೊಂದು ಹೆಲ್ಪ್ ಲೈನ್ ಉಂಟು, 1098 ಅಥವಾ 1098 ಈ ನಂಬರನ್ನು ಅವರು ಕಾಲ್ ಮಾಡಬಹುದು. ಅಲ್ಲಿ ಅವರಿಗೆ ಏನು ಮಾತಾಡ್ತಾರೆ, ಏನಾಗಿದೆ ಅಂತ ಎಂಬುದನ್ನು ಅವರ ಹತ್ರ ಮಾತಾಡಿ ಅರ್ಥಗೊಳಿಸಿ ಇಮಿಡಿಯೇಟ್ಲಿ ಹೆಲ್ಪ್ ಅನ್ನು ಕಳಿಸ್ತಾರೆ, ಪೇರೆಂಟ್ಸ್ ಜೊತೆಗೂ ಮಾತಾಡಿಸ್ತಾರೆ. ಹಾಗೂ ಈ ಸೆಷನ್ಸ್ ಆರ್ಗನೈಸ್ ಮಾಡುವಾಗ ಅವರ ಕೈಯಲ್ಲಿ ಏನಿದ್ರೆ ನಿಮಗೆ ಅಲ್ಲಿ ಪುಸ್ತಕ ಕಾಣ್ತದೆ, ಅದು ಮೈ ಸೇಫ್ಟಿ ಬುಕ್ ಎಂಬುದನ್ನು, ಈ ಮೈ ಸೇಫ್ಟಿ ಬುಕ್ ಈ ಪುಸ್ತಕವನ್ನು ಸೆಷನ್ ಆದ ನಂತರ ಮಕ್ಕಳನ್ನು ಈ ಪುಸ್ತಕವನ್ನು ಕೊಡ್ತಾರೆ. ಹಾಗೂ ಈ ಪುಸ್ತಕವನ್ನು ಅವರು ಮಕ್ಕಳು ಮನೆಗೆ ಹೋಗಿ ಅವರ ಪೇರೆಂಟ್ಸಿಗೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಬಹುದು, ಹೇಳ್ಬಹುದು. ಸೊ ಅವರು ಡಿಸ್ಕಸ್ ಮಾಡುವಾಗ ಅವರು ಇನ್ನೂ ಇನ್ ದ ಫ್ಯೂಚರ್ ಏನು ಮಾಡಬೇಕು, ಹೇಗೆ ಹೇಳಬೇಕು, ಏನಾಗ್ತದೆ ಅಂತೆ ಪೇರೆಂಟ್ಸ್ ಕೂಡ ಗೈಡ್ ಮಾಡಬಹುದು. ಸೊ ಹಾಗೆ ಕೆಲವು ಆಕ್ಟಿವಿಟಿ ಆಗ್ತಾ ಇರ್ತದೆ. ಇದರ ಬಗ್ಗೆ ನಾವು 2022 ಅಲ್ಲಿ DK ಬಸ್ ಅಸೋಸಿಯೇಷನ್ ಜೊತೆ ಸೇರಿ ಸರ್ವಿಸ್ ಬಸ್ ರೂಟಲ್ಲಿದ್ದ ಎಲ್ಲ ಬಸ್ಗಳಿಗೆ ಪ್ರಯಾಣಿಕರಿಗೂ ಹಾಗೂ ಬಸ್ ಚಾಲಕರಿಗೂ ಈ ಪೋಸ್ಟರ್ಗಳ ಮಾಡಿ 1098 ಹೆಲ್ಪ್ ಲೈನ್ ಡೀಟೇಲ್ಸ್ ಹಾಕಿ ಅವರಿಗೆ ಆ ಬಸ್ಸಲ್ಲಿ ನಾವು ಆ ಪೋಸ್ಟರ್ಸ್ಗಳನ್ನು ಹಾಕಿ ಅವರಿಗೆ ಮಾಹಿತಿ ಕೊಟ್ಟು ಅವರು ಟ್ರಾವೆಲ್ ಮಾಡುವಾಗ ಒಮ್ಮೊಮ್ಮೆ ಮಕ್ಕಳು ತುಂಬಾ ಸಣ್ಣ ಇರ್ತಾರೆ, ಅವರಿಗೆ ಅರ್ಥ ಆಗುದಿಲ್ಲ ಅವರ ಹತ್ರ ಏನ್ ಆಗ್ತದೆ ಅಂತ. ಸೊ when there are others around them, if they notice something of this sort is happening, so ಅವರಿಗೆ ಆಗ ಏನ್ ಚೈಲ್ಡ್ ಲೈನ್ ನಂಬರಿಗೆ ಕಾಲ್ ಮಾಡಿ ಹೇಳ್ಬಹುದು, ಹೀಗೆ ಆಗ್ತಾ ಉಂಟು ನೋಡಿ, ಮಿಸ್ಯೂಸ್ ಆಗಬಾರ್ದು. ಹಾಗೂ ಸರಿಯಾಗಿ ಸೊ ಆ ಪ್ರೋಗ್ರಾಮ್ ಅನ್ನು ಕೂಡ ನಾವು ಮಾಡಿದ್ವಿ. ಇಟ್ಸ್ ಫಸ್ಟ್ ಆಫ್ ಅ ಕೈಂಡ್, ಬೇರೆ ಚಾಪ್ಟರ್ಸ್ ಗಳಲ್ಲಿ ಆಗಿ ಮಾಡ್ಲಿಲ್ಲ ಇಷ್ಟರವರೆಗೂ. ಸೊ ವಿ ಹ್ಯಾಡ್ ಡನ್ ದಟ್ ಆಸ್ ವೆಲ್. ಓಕೆ ಮಂಗಳೂರು ಚಾಪ್ಟರ್ ಅಲ್ಲಿ ಎಸ್ ಮಂಗಳೂರು ಚಾಪ್ಟರ್ ರೈಟ್ ಮೇಡಮ್. ಇಲ್ಲ ಒಳ್ಳೆ ಇನಿಷಿಯೇಟಿವ್ ಈ ಒಂದು ವಿಚಾರ, ಯಾಕಂದ್ರೆ ಬೇಕು ಈಗ ಪ್ರಸಕ್ತ ಕಾಲಘಟ್ಟದಲ್ಲಿ. ಅಂದ್ರೆ ಮಕ್ಕಳಿಗೆ ಆ ಸ್ಪರ್ಶಜ್ಞಾನ ಆಗಿರ್ಬೋದು, ಜೊತೆಗೆ ಮಕ್ಕಳಿಗೆ ಒಂದು ಮಾಸೂಮ್ ಅನ್ನುವಂತಹ ವರ್ಟಿಕಲ್ ವಿಚಾರದ ಬಗ್ಗೆ ಅವರು ಹೇಳಿಕೊಡ್ತಾ ಇರುವಂತಹ ಜ್ಞಾನ ನಿಜವಾಗ್ಲೂ ಬೇಕು. ಬೇರೆ ಎಸ್ ಹಾಗೂ ಸ್ಕೂಲ್ಸ್ ಯುವಗಳಿಗೂ ಕೂಡ ಇದೆ. ಆದ್ರೆ ದಿಸ್ ಪ್ರೈಮರಿಲಿ ಮಾಸೂಮ್ ಇಸ್ ಅಪ್ ಟು ದ ಏಜ್ ಆಫ್ ಅಪ್ ಟು ದ ಏಜ್ 18 ಆ ಏಜ್ ಗ್ರೂಪ್ ಬರ್ತದೆ. ಕೋಇನ್ಸಿಡೆಂಟ್ಲಿ ನಾವೀಗ ಮಾಸೂಮ್ ವೀಕ್ ಆಚರಣೆ ಮಾಡ್ತಾ ಇದ್ದೀವಿ. ಯೂಶಲಿ ಇನ್ ದ ಮಂತ್ ಆಫ್ ನವೆಂಬರ್. ನಮ್ಮ ಮಂಗಳೂರಲ್ಲಿ ಚಾಪ್ಟರ್ ಚೇರ್ ಮಿಸಸ್ ಅದಿತಿ ಬನ್ಸಲ್ ಹಾಗೂ ಚಾಪ್ಟರ್ ಕೋ ಚೇರ್ ಇಸ್ ಮಿಸ್ಟರ್ ಅಭಿನವ್ ಬನ್ಸಲ್. ಅವರಿಬ್ರು ಸೇರಿ ನಮ್ಮ ಟೀಮ್ ಬೇರೆ ಸದಸ್ಯರೊಟ್ಟಿಗೆ ಸೇರಿ ಇವತ್ತು ಬಿಗ್ FM ಅಲ್ಲಿ ಅವರಿಗೆ ಒಂದು ಇಂಟರ್ವ್ಯೂ ಇತ್ತು. ಅವರ ಜೊತೆ ಇಂಚರ ಫೌಂಡೇಶನ್ ಅವರ ಫೌಂಡರ್ ಆದ ಪ್ರೀತಮ್ ರಾಡ್ರಿಗಸ್ ಅವರು ಕೂಡ ಸೇರಿ ಮಾತಾಡಿದ್ರು. ಹಾಗೂ ಮಧ್ಯಾಹ್ನ ಅದರ ನಂತರ ಮನ್ನಗುಡ್ಡ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಡಿಜಿಲಾಂಟಿ ಸೆಷನ್ ಎಂಬುದನ್ನು ಆಯೋಜಿಸಲಾಗಿತ್ತು. ಡಿಜಿಲಾಂಟಿ ಏನಂದ್ರೆ ಇತ್ತೀಚೆಗೆ ಡಿಜಿಟಲ್ ಮಾಧ್ಯಮದ ಥ್ರೂ ಡಿಜಿಟಲ್ ಮೀಡಿಯಂ there are more crimes against children. ಸೊ ಅದರ ಬಗ್ಗೆ ಒಂದು ಅವೇರ್ನೆಸ್ ಅವರಿಗೆ ಮಕ್ಕಳಿಗೆ ಕೊಟ್ಟು ಅವರು ಹೇಗೆ ಆನ್ಲೈನ್ ಅಲ್ಲಿ ಪ್ರೆಸೆನ್ಸ್ ಇರುವಾಗ ಹೇಗೆ ಯಾರ ಹತ್ರ ಮಾತಾಡುವಾಗ ಹೇಗೆ ಜಾಗೃತಿ ಇರಬೇಕು, ಏನ್ ಮಾಡ್ಬೇಕಂತ ಜಾಗೃತಿ ಸೆಷನ್ ಅನ್ನು ನಾವು ಆರ್ಗನೈಸ್ ಮಾಡ್ತೇವೆ. ಅದನ್ನು ಇವತ್ತು ಮಾಡಲಾಗಿದೆ. ಹಾಗೂ ನಾಳೆ ರೋಮನ್ ಅಂಡ್ ಕ್ಯಾಥರಿನ್ ಲೋಬೋ ಸ್ಕೂಲ್ ಫಾರ್ ದ ವಿಜುವಲಿ ಇಂಪೇರ್ಡ್ ಅಲ್ಲಿ ಹೋಗಿ ಪರ್ಸನಲ್ ಸೇಫ್ಟಿ ಎಜುಕೇಶನ್ ಫಾರ್ ದ ವಿಜುವಲಿ ಇಂಪೇರ್ಡ್ ಚಿಲ್ಡ್ರನ್ ಆ ಸೆಷನ್ ಅನ್ನು ಕೂಡ ನಾವು ಮಾಡ್ತಿದ್ದೀವಿ. ಹಾಗೂ ಶುಕ್ರವಾರ ಸೇಂಟ್ ಜೋಸೆಫ್ಸ್ ಇಂಜಿನಿಯರಿಂಗ್ ಕಾಲೇಜ್ ಜೊತೆ ಸೇರಿ ಈ ಚೈಲ್ಡ್ ಲೈನ್ ಹೆಲ್ಪ್ ಲೈನ್ 1098 ಆ ನಂಬರ್ ಬಗ್ಗೆ ಒಂದು ಹ್ಯೂಮನ್ ಚೈನ್ ಫಾರ್ಮ್ ಮಾಡಿ ಅರೌಂಡ್ 1.6 ಕಿಲೋಮೀಟರ್ಸ್ ಹಾಗೆ ಮಾಡಿ ನಾವು ಈ ಪ್ರೋಗ್ರಾಮ್ ಅನ್ನು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಕೂಡ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಓಕೆ ಎಸ್ ಮೇಡಮ್, ಇಸ್ ವೆರಿ ಬ್ಯೂಟಿಫುಲ್. ವರ್ಟಿಕಲ್ ಮಾಸೂಮ್, ವಾಟ್ ಅಬೌಟ್ ವರ್ಟಿಕಲ್ ಹೆಲ್ತ್ ಮೇಡಮ್? ಏನು ವರ್ಕ್ ಆಗುತ್ತೆ, ಯಾವ ರೀತಿ ಹೆಲ್ತ್ ನಾವು ಇತ್ತೀಚೆಗೆ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಪ್ರೈಮರಿಲಿ ನಾವು ಮೆಂಟಲ್ ಹೆಲ್ತ್ ಬಗ್ಗೆ ಹೌ ಟೈಮ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು, ಓವಿಂಗ್ ಟು ಟೈಮ್ ಏನಾಗಿ ಟೈಮ್ ಪ್ರಾಬ್ಲಮ್ಸ್ ಆಗಿ ನಿಮಗೆ ಸ್ಟ್ರೆಸ್ ಹೇಗೆ ಹ್ಯಾಂಡಲ್ ಮಾಡಲಿಕ್ಕೆ ಆಗ್ತದ ಆಗುದಿಲ್ಲ ಅದನ್ನೆಲ್ಲ ಯೋಚಿಸಿ ಫಸ್ಟ್ ನಾವು ನಮ್ಮ ಓನ್ ಮೆಂಬರ್ಸಿಗೆ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದು. ಅದರ ನಂತರ ಟು ಡಿಫರೆಂಟ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ ಆಸ್ ವೆಲ್. ಮತ್ತೆ ಈ ನಮ್ಮ ನಾನೀಗ ಮೆನ್ಷನ್ ಮಾಡಿದ್ದು ಮನ್ನಗುಡ್ಡ ಗವರ್ಮೆಂಟ್ ಸ್ಕೂಲ್ ಅಂತ. ಈ ಸ್ಕೂಲ್ ಕಮ್ಸ್ ಅಂಡರ್ ಥಲಿರ್, ಅದು ಯುವ ಇದ್ದ ಹಾಗೆ. ಯುವ ಇಸ್ ಕಾಲೇಜ್ ಸ್ಟೂಡೆಂಟ್ಸ್, ಥಲಿರ್ ಅಂದ್ರೆ ಸ್ಕೂಲ್ ಸ್ಟೂಡೆಂಟ್ಸ್. ಸೊ ಅವರಿಗೋಸ್ಕರ ಒಂದು ಡೆಂಟಲ್ ಮತ್ತೆ ಐ ಚೆಕ್ಅಪ್ ಕ್ಯಾಂಪ್ ಅಲಾಂಗ್ ವಿತ್ ಇನ್ ಅಸೋಸಿಯೇಷನ್ ವಿತ್ KMC ಹಾಸ್ಪಿಟಲ್ ಸೇರಿ ಒಟ್ಟಿಗೆ ನಾವು ಈ ಪ್ರೋಗ್ರಾಮ್ ಅನ್ನು ಕೂಡ ಮಾಡಿದ್ದೇವೆ. ಇದು ವರ್ಟಿಕಲ್ ಹೆಲ್ತ್. ಎಸ್ ಕರೆಕ್ಟ್. ಸೊ ನಾವು ಇಲ್ಲಿ ಡೆಂಟಲ್ ಮತ್ತೆ ಐ ಚೆಕ್ಅಪ್ ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದು. ಅದರ ನಂತರ ಅವರಿಗೆ ಮಾಸೂಮಲ್ಲಿ ಚೈಲ್ಡ್ ಪ್ರಿವೆನ್ಷನ್ ಆಫ್ ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಪ್ರೋಗ್ರಾಮ್ ಕೂಡ ಅದೇ ದಿನ ಆರ್ಗನೈಸ್ ಮಾಡಿದ್ದು. ಓಕೆ 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 ಎಸ್. You can see people from KMC as well. Correct.
ಎಸ್. ಹಾಗೂ ಆತ್ಮಿಕಾ ಮೇಡಮ್ ಆಗ ಹೇಳಿದಾಗೆ ಇದು ರೂರಲ್ ಇನಿಷಿಯೇಟಿವ್ಸ್ ಅಂತ ಒಂದು ನಮ್ಮಲ್ಲಿ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ನೀವು ಆಗ ಕೇಳಿದಾಗ ಅರ್ಬನ್ ಮತ್ತೆ ರೂರಲ್. ಸೊ ಅಂಡರ್ ರೂರಲ್ ಇನಿಷಿಯೇಟಿವ್ಸ್ ನಮಗೆ ವಿಲೇಜ್ ಅಡಾಪ್ಟ್ ಮಾಡಬಹುದು. ಅಟ್ ದ ಮೂಮೆಂಟ್ ವಿ ಆರ್ ನಾಟ್ ದ ಸೋರ್ಸಸ್ ಆರ್ ನಾಟ್ ಸಫಿಷಿಯಂಟ್ ಟು ಅಡಾಪ್ಟ್ ವಿಲೇಜ್ ಎಸ್ ಸಚ್, ಬಟ್ ಕೆಲವು ಸ್ಕೂಲ್ಸ್ ಅನ್ನು ನಾವು ಐಡೆಂಟಿಫೈ ಮಾಡಿ ಅಲ್ಲಿ ಪರ್ಸನಲ್ ಹೈಜೀನ್ ಅಂದ್ರೆ ವೈಯಕ್ತಿಕ ಶೌಚಾಲಯದ ಬಗ್ಗೆ ನಾವು ಪ್ರೋಗ್ರಾಮ್ಸ್ ಅನ್ನು ಕೂಡ ಆರ್ಗನೈಸ್ ಮಾಡಿದ್ದೇವೆ. ಸೊ ಅದು ಪಿಕ್ಚರ್ಸ್ ಇಲ್ಲಿ ಇಲ್ಲ, ಆದ್ರೆ ಮಾಡಿದ್ದೇವೆ, ಇನ್ನು ಮುಂಚೆ ಕೂಡ ಮಾಡ್ಲಿಕ್ಕೆ ಉಂಟು. ಓಕೆ, ರೈಟ್. ಎಸ್, ಇದು ಎಸ್ ವರ್ಟಿಕಲ್ ಹೆಲ್ತ್ ಜೊತೆಗೆ ವರ್ಟಿಕಲ್ ರೋಡ್ ಸೇಫ್ಟಿ ಅಂಡ್ ಮಾಸ್ಟೂಮ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅನ್ನುವಂಥದ್ದು, ಜೊತೆಗೆ ವರ್ಟಿಕಲ್ ಕ್ಲೈಮೇಟ್ ಚೇಂಜ್, ಜೊತೆಗೆ ವರ್ಟಿಕಲ್ ಎಂಟರ್ಪ್ರಿನರ್ಶಿಪ್ ಅಂಡ್ ಲರ್ನಿಂಗ್. ಸೊ ಹಾಗಿದ್ದಾಗ ಆತ್ಮಿಕಾ ಮೇಡಮ್ ಅವರು ವರ್ಟಿಕಲ್ ಇನೋವೇಷನ್ ಆಲ್ಸೋ, ಇದು ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ? ಎಸ್ ಮೇಡಮ್. So vertical innovation pannaga pudade gotapu nama, it is about something new. To bridge the gap between a problem and solving the problem. Yes, fact. So ite nama initially pannaga panda why I die start atin panda we want more leaders. So how can we form more leaders? In the fact that we have to go to schools and colleges to groom them in the right way. So nama onji program undu nationwide, it's called IDS. Okay. Imagine, do, share. So imagine would be onji idea ittanda, our idea nu nama to put it down on paper, our idea the bage details gottapu namaku, and then once you select, then you go to the next level where you're doing the prototype of the product, and if you get selected to the next level, then you get to share nikilna ideas or the product or service to the national platform. Aite nama students they get like a prize money, and also there are angel investors who will invest in your project. So basic idea is nama encourage more entrepreneurs. Okay, okay. Ite nama innovation vertical adu locally nama da mantada panda in collaboration with AIC Nitte incubation center dottige nama Karavali startup program panda launch madada about 2.5 months back. Indete mast joke like ideas uppundu matra akul fear uppundu that whether we can do it or not. Correct. Support unda idja, finance thick unda idja. So there's multiple different reasons that akla edur poyare podiver. So to get out of that comfort zone and the fact that namak each facilities undu, so through the incubation center nama onji boot camp mantodulla where nama akla explain mantodulla and groom them akla ideas oncha akla edur konoli inde. And there are several financing options, through MSME, through DIC, through the funds that are available through the incubation centers. Kelapura ideas ittanda nama edurpod because there are ways to fund it. Right. So our nama mantondulla, and we are inviting all college students in and around the vicinity of Mangalore to come and apply for this program. And right now we've gotten more than 80 plus candidates, and I think the process is right now reached the boot camp, and we are looking at about 4 to 6 months. Okay. Where our process anaga but in the end around 10 startups will get funded from this program. Okay, okay. Vertical innovation, so related like for Our launch that was the launch ceremony okay, okay, okay. Year launch madam? about 2.5 months back. 2.5 months back. Okay, okay, right. Okay. The next one, vertical learning and entrepreneurship. Yes, madam. So vertical learning and entrepreneurship is pretty much in the same angle. Right. Namak access mulpa locally undu, but namak through YI namak access all over India undu. Yes. To any entrepreneur, to any professional. So with the network of young Indians, namak different industries the entrepreneurs in Mangalore related namonji Entrepreneur chat for YI members, okay, and a fireside chat for Yuva college students organized Manipur. About 7 plus entrepreneurs have come to Mangalore from different parts of India. Okay. And like Rahul Michandani, who's Aries Agro founder. We had Jacob, who is a chocolate manufacturer from Kochi. We've had Anuj Agarwal, who is into milk products from Lucknow. So different parts of India, the Mangalore akula including time spent month. Although akula busy schedule and they are busy decision makers, okay, still they take time out for YI members, okay, and help us through their journey to understand namaka incha grow ad akula like a successful. Correct, correct. Yes, madam. Mundu related. Yes. Yes. That picture. These are all different programs, all Entrepreneur chat programs. Okay, okay, okay.
ದ ನೆಕ್ಸ್ಟ್ ಒನ್ ವರ್ಟಿಕಲ್ ಕ್ಲೈಮೇಟ್ ಚೇಂಜ್. ಎಸ್ ಮೇಡಮ್, ಒಂದು ಇಂಚ ವರ್ಕ್ ಒಂದು ಪುಡು. So climate change, I think the name itself is telling us what we are trying to do. Yes. And I took a lot of programs from YI Mangalore. To start off with, we in collaboration with Alvas Engineering College, climate change vertical, the chair Sharon Souza and Rishabh Raj Shetty, along with our past climate change chairs also, like Sharan Shetty, Madhukar Kudwa, multiple YI members have been supporting. So in collaboration with various UA colleges, one of them being Alvas Engineering College, we conduct beach cleanup programs. Okay. So from beach cleanup programs, we have organized e-waste collection drive. E-waste collection drive with nama unwanted footwear collection drives mantada. So undupura nama schools, colleges and general cafes idla mantada. Okay. Because we don't want only students to give back, but we also want the general public to give back. So through innovation, where we have Adit Kalbavi as well as Madhukar Kudwa, who is assisting all this. We also have Rishabh Raj Shetty and Sharon, who are helping in climate change activities. Okay. Vertical innovation, vertical health. So ಇದೆಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಬೀಚ್ ಕ್ಲೀನಿಂಗ್ ಬಗ್ಗೆ ಕೂಡ ಹೇಳಿದ್ರು. ರಿಲೇಟೆಡ್ ಬಹಳಷ್ಟು ಅಂದರೆ ಸೊಸೈಟಿಗೆ ಏನಾದರೂ ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಆಗ್ತಾ ಇರುವಂತಹ ಒಂದು ಕಾರ್ಯಕ್ರಮಗಳು ಈ ಒಂದು ಯಂಗ್ ಇಂಡಿಯನ್ಸ್ ಕಡೆಯಿಂದ. ಅದೇ ರೀತಿ ಯಂಗ್ ಇಂಡಿಯನ್ಸ್ ಕಡೆಯಿಂದ ಈಗ ವರ್ಟಿಕಲ್ ಅಸೆಸಿಬಿಲಿಟಿ ಆಶೀಶ್ ರೈ ಸರ್, ಯುವ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಕನ್ವೀನರ್, ಅವರೇ ಹೇಳಬೇಕೀಗ. ಎಸ್ ಸರ್, ಏನು ಹೇಳ್ತಾರೆ? ಸೊ ಆಕ್ಸೆಸಿಬಿಲಿಟಿ ಅನ್ನೋ ವರ್ಟಿಕಲ್ ಏನಿದೆ, ಇದು ನಾವೀಗ ಮಂಗಳೂರು ಚಾಪ್ಟರಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡಿರೋದು. ಇದು ಹೆಲ್ತ್ ಜೊತೆ ಜಾಯ್ನ್ ಆಗಿ ಮಾಡ್ತಿರೋ ಒಂದು ಕಾನ್ಸೆಪ್ಟ್. ಮೇನ್ ಇಂಟೆನ್ಷನ್ ಇಲ್ಲಿ ಏನಂದ್ರೆ ದಿವ್ಯಾಂಗ ಮತ್ತೆ ವಿಕಲಚೇತನರಿಗೆ ಸಮಾವೇಶ ಮತ್ತು ಜಾಗೃತಿ, ಅಂದ್ರೆ ಅವರಿಗೆ ನಮ್ಮ ಜೊತೆ ಇನ್ವಾಲ್ವ್ ಮಾಡ್ಲಿಕ್ಕೆ, ಇನ್ಕ್ಲೂಸಿವಿಟಿನ ಅವೇರ್ನೆಸ್ ಕೊಡ್ಲಿಕ್ಕೆ, ಮತ್ತೆ ಎಲ್ಲೆಲ್ಲಿ ಅವರಿಗೆ ನಾವು ಆದಷ್ಟು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ಬೋದು. ಮೇ ಬಿ ರ್ಯಾಂಪ್ ಬಿಲ್ಡ್ ಮಾಡುವಂಥದ್ದು ಇರ್ಬೋದು, ಅಥವಾ ಕೆಲವೊಂದು ಕಡೆ ಬ್ರೈಲ್ ಮೆನ್ಯೂನ ಇನ್ಸ್ಟಾಲ್ ಮಾಡುವಂತ ಇರ್ಬೋದು, ಮೇ ಬಿ ರೈಲ್ವೆ ಸ್ಟೇಷನ್ ಇರ್ಬೋದು, ಏರ್ಪೋರ್ಟ್ಸ್ನಲ್ಲಿ ಇರ್ಬೋದು. ಆ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಮೇಲೆ ಅಥವಾ ಆಬ್ಜೆಕ್ಟಿವ್ ಮೇಲೆ ವಿ ಆರ್ ಪ್ಲಾನಿಂಗ್ ಟು ಗೆಟ್ ಇನ್ ಟು ದಿಸ್ ಕಾನ್ಸೆಪ್ಟ್ ಆಫ್ accessibility vertical, mainly to focus and give awareness, giving them inclusivity options and making them aware about, making them included into the society. So that is one of the reason we are looking into more projects for accessibility side. Okay, ಈ ಪ್ರಾಜೆಕ್ಟ್ ಅಲ್ಲ ಸರ್? Yes. ಸ್ಕ್ರೀನ್ ಅಲ್ಲಿ ಹಾಕಿ. ಎಸ್. ಸೂಕ್ತ ನಾಮಫಲಕಗಳ ಬಳಕೆ. ವೈಐ ಆಕ್ಸೆಸಿಬಿಲಿಟಿ ನನ್ನಂತವರಿಗೆ ಇಂತಹ ಸಮಾನ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಫ್ಯೂಚರ್ ಪ್ರಾಜೆಕ್ಟ್ ಏನಾದರೂ ಇದೆಯಾ ಸರ್ ಈ ಒಂದು ವಿಚಾರದ ಬಗ್ಗೆ? ಈ ಒಂದು ವಿಚಾರದ ಮೇಲೆ ಈಗ ಫ್ಯೂಚರ್ ಪ್ರಾಜೆಕ್ಟ್ಸ್ ನಾವು ಏನು ಪ್ಲಾನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಇವ್ರು ಹೇಳಿದಾಗ ಶಿಬಿರಗಳನ್ನ ಕಂಡಕ್ಟ್ ಮಾಡ್ತಾರಲ್ಲ, ಅದೇ ಥರ ನಾವು ಪ್ರತಿ ಶಾಲೆಗಳಿಗೆ ಹೋಗ್ಬಿಟ್ಟು ಅಲ್ಲಿನ ಮಕ್ಕಳಿಗೆ ಮತ್ತೆ ಸ್ಟೂಡೆಂಟ್ಸ್ಗಳಿಗೆ ಅವರು ಹೇಗೆ ಈ ದಿವ್ಯಾಂಗ ಮತ್ತು ವಿಕಲಚೇತನ ಸಮಾನರಾಗಿ ನೋಡ್ಕೊಳ್ಳುವಂಥದ್ದು, ಅದಕ್ಕೆ ಡಿಸಬಿಲಿಟಿ ಎಟಿಕ್ವೇಟ್ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಬಿಟ್ಟು ಶಿಬಿರ ಮಾಡೋ ಪ್ಲಾನಲ್ಲಿ ಇದ್ದೀವಿ. ಅದೇ ಜೊತೆ ಕೆಲವೊಂದು ಕಾರ್ಪೊರೇಟ್ ಜೊತೆ ಸೇರಿಬಿಟ್ಟು ಸ್ಪಾನ್ಸರ್ಶಿಪ್ಪಲ್ಲಿ ಮೇ ಬಿ ಆರ್ಟಿಫಿಷಿಯಲ್ ಲಿಂಬ್ ನೀಡಲ್ಲಿ ಇರುವವರಿಗೆ ಕೊಡುವಂಥದ್ದು ಒಂದು ಆಯೋಜನೆ ಸಹ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಮತ್ತೆ ಅಲ್ಲಿ ನಾವು ಪಾಸಿಬಿಲಿಟಿ ಇದೆ, ರೈಲ್ವೆ ಸ್ಟೇಷನ್ಸ್ ಇರ್ಬೋದು, ರೆಸ್ಟೋರೆಂಟ್ಸ್ ಇರ್ಬೋದು, ಅಲ್ಲಿ ಬ್ರೈಲ್ ಲೈನ್ ಇನ್ಸ್ಟಾಲ್ ಮಾಡುವಂಥದ್ದು. ರ್ಯಾಂಪ್ ಇಟ್ ಅಪ್ ಅನ್ನೋ ಒಂದು ಪ್ರಾಜೆಕ್ಟ್ YI ಯಂಗ್ ಇಂಡಿಯನ್ ಆಲ್ ಓವರ್ ಇಂಡಿಯಾ ಈಸ್ ಹ್ಯಾಪನಿಂಗ್ ಎವ್ರಿವೇರ್. ಸೊ ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಮೇಲೂ ಸಹ ನಾವು ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡುವಂಥದ್ದು ಬಗ್ಗೆ ಥಿಂಕ್ ಮಾಡಿಕೊಂಡು ಪ್ಲಾನ್ ಮಾಡ್ತಾ ಇದ್ದೀವಿ. ಇನ್ ದ ಕಮಿಂಗ್ ಡೇಸ್ ಐ ಥಿಂಕ್ YI Mangalore will be getting into more such projects. That is a plan. Okay, right. ದಿವ್ಯಾಂಗ ಚೇತನ ಮಕ್ಕಳು ಜೊತೆಗೆ ಅವರು ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಜೊತೆಗೆ ಆ ಒಂದು ವಿಚಾರದ ಬಗ್ಗೆ ಒಂದು ಅವೇರ್ನೆಸ್ ಅನ್ನು ಕೊಡಬೇಕು ಅನ್ನುವಂಥದ್ದು, ವರ್ಟಿಕಲ್ ಅಸೆಸಿಬಿಲಿಟಿ ಅನ್ನುವಂಥದ್ದು, ಜೊತೆಗೆ ಇವೆಲ್ಲದರ ಜೊತೆಗೆ ಹೀಗೆ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳು, ಅಂದರೆ ರಾಷ್ಟ್ರ ನಿರ್ಮಾಣದಲ್ಲಿ ಕೆಲಸವನ್ನ ಮಾಡ್ತಾ ಇರುವಂಥ ಯಂಗ್ ಇಂಡಿಯನ್ಸ್ ಅನ್ನುವಂಥ ಈ ಒಂದು ಸಂಸ್ಥೆ ಮಂಗಳೂರಲ್ಲಿ ಪ್ರಾರಂಭ ಆಗಿ 4 ವರ್ಷಗಳು ಆಗ್ತಾ ಬಂತು. ಅದೇ ಒಂದು ವಿಚಾರದಲ್ಲಿ ಪ್ರತಿ ವರ್ಷ 3 ವರ್ಷದಿಂದ ಕಂಟಿನ್ಯೂಸ್ ಆಗಿ ತಟಸ್ಥ ಅನ್ನುವಂಥ ಇವೆಂಟ್ ಕೂಡ ಆಗ್ತಾ ಇದೆ. ಇವೆಲ್ಲದರ ಜೊತೆಗೆ ಯುವ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಇದೇ ಭಾನುವಾರ ನಡೀಲಿಕ್ಕಿರುವಂತಹ ಒಂದು ಕಾರ್ಯಕ್ರಮ, ಇದೇ ಭಾನುವಾರ ನಡೀಲಿಕ್ಕಿರುವಂತಹ ಈ ಒಂದು ಕಾರ್ಯಕ್ರಮ ಯಾವ ರೀತಿ ಇರಲಿಕ್ಕಿದೆ, ಯುವ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಜೊತೆಗೆ ಯಾವ ರೀತಿ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ, ಫಾರ್ಮ್ಯಾಟ್ಗಳೇನು, ಆ ಒಂದು ವಿಚಾರದ ಬಗ್ಗೆ. ಎಸ್ ಸರ್, ಏನು ಹೇಳ್ತೀರಾ? ಸೊ ಬೇಸಿಕಲಿ ಇನಾಗ್ರಲ್ ಟೂರ್ನಮೆಂಟ್ ಇದು ನಮ್ಮದು ಯಂಗ್ ಇಂಡಿಯಾ ಮ್ಯಾಂಗ್ಳೂರ್ ಫಾರ್ ಆಲ್ ದ ಯುವ ಕಾಲೇಜಸ್. ಯಾವುದೆಲ್ಲ ಕಾಲೇಜಸ್ ನಮ್ಮ ಜೊತೆ MOU ಮಾಡಿದೆ ಆ ಕಾಲೇಜಸ್ ಜೊತೆ ನಾವು ಟೈಅಪ್ ಮಾಡಿಕೊಂಡು ಆಲ್ಮೋಸ್ಟ್ 17 ನವಂಬರ್ ಸಂಡೇ 8 o'clock ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ವಿಲ್ ಸ್ಟಾರ್ಟ್ ದ ಎಂಟೈರ್
program, and it will be done at Golden Shuttle. So Golden Shuttle is one of the Center of Excellence Kottaradalli ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ನ ಆಯೋಜನೆ ಮಾಡ್ತಾ ಇದ್ವಿ ನಾವು. ಅಲ್ಲಿ ಆಲ್ಮೋಸ್ಟ್ ಇವಾಗ 12+ ಕಾಲೇಜಸ್ ಹ್ಯಾವ್ ರಿಜಿಸ್ಟರ್ಡ್ ಫಾರ್ ಇಟ್. ವಿ ಆರ್ ಆಂಟಿಸಿಪೇಟಿಂಗ್ 200+ sports enthusiasts to come and participate 200+. Okay. Yeah. And this Golden Shuttle Academy ಏನಿದೆ, it is having that option of synthetic on wooden court. Okay. So due to which the way of play is more professional. Okay. And we are getting the best in class referees as well, and to make the show in a best and transparent way as well. Okay. So this is going to happen in 2 divisions, men and women. Okay. And we'll have both singles and doubles category. Singles and doubles category for Okay. both men and women. Men and women. Yeah. Okay. So almost namge almost 8 to 10 colleges have registered for it, which are have signed MOU with us. Okay. So I would like to name those colleges as well. As Yes, of sir. now we have Ennapoya Art and Science College, Alvas Institute of Technology, Swastika National Business School, St. Aloysius College, AJ Institute of Management, Canara Engineering College, SDM College of Business Management, and Manjunath Pai Memorial First Grade College. ಇವೆಲ್ಲ ಕಾಲೇಜಸ್ ನಮ್ಮ ಜೊತೆ MOU ಸೈನ್ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಈವೆಂಟ್ಗೆ ರಿಜಿಸ್ಟರ್ ಮಾಡಿದ್ದಾವೆ. ಸೊ ಇದು ಒನ್ ಆಫ್ ದ ವೇ ವಿ ವುಡ್ ಲೈಕ್ ಟು put forward all these youths to get in and show their skill set of badminton, so that we can also promote the accessibility theme as well here, so that ಅವ್ರಿಗೂ ಈ accessibility ಬಗ್ಗೆ ಅವೇರ್ನೆಸ್ ಕೊಡುವಂಥ ಕೆಲವೊಂದು ಪ್ರೋಗ್ರಾಮ್ಸ್ನ ಅದೇ ಪರ್ಟಿಕ್ಯುಲರ್ ಟೂರ್ನಮೆಂಟಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಮೇ ಬಿ ಅವೇರ್ನೆಸ್ ಕೊಡುವಂಥದ್ದು ಥ್ರೂ ಡಿಜಿಟಲ್ ಬೋರ್ಡ್ಸ್ ಇರ್ಬೋದು, ಸೈನೇಜ್ ಇರ್ಬೋದು, ಅದರಲ್ಲಿ ನಾವು ಅವರಿಗೆ ಎರಡು ಥೀಮನ್ನು ಮಿಕ್ಸ್ ಮಾಡಿಕೊಂಡು ಮಾಡುವಂಥ ಪ್ಲಾನಿಂಗ್, ಸೊ ದ್ಯಾಟ್ the students and youths are even made aware of this particular concern which is happening in the society, so that they can consider everyone equally. Okay. So this is the concept of Young Indian Accessibility Yuva Badminton Tournament 2024, which is an inaugural one for YI Mangalore chapter. Okay. 9:30 ಮಾರ್ನಿಂಗ್ ಶುರು ಆಗುತ್ತೆ. Yes. ದೆನ್ ಆಫ್ಟರ್ ದಟ್ ಫಾರ್ಮ್ಯಾಟ್ ಕೂಡ ಹೇಳಿದ್ರಿ ತಾವು. ಸೊ 200+ sports enthusiasts, we can anticipate the athletes, the ಕೊಟ್ಟಾರದಲ್ಲಿ Golden Shuttle Academy ಅಂತ ಹೇಳಿ, the Center of Excellence for Badminton in Mangalore actually. Okay. And they have that synthetic on wooden court concept. Okay. So that is where we have considered to run the show. ಓಕೆ ಎಸ್. ಯುವ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ 2024 ಇದೇ ಭಾನುವಾರ ನಡೀಲಿಕ್ಕಿರುವಂಥದ್ದು. ಇವೆಲ್ಲದರ ಜೊತೆಗೆ ಇಲ್ಲಿ ಮತ್ತೊಂದು ಪ್ರಮುಖವಾಗಿರುವಂಥ ಯಂಗ್ ಇಂಡಿಯನ್ಸ್ ಅಲ್ಲಿ SOS ಪ್ರಾಜೆಕ್ಟ್ SOS ಅನ್ನುವಂಥದ್ದು. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನುವಂಥದ್ದು ಒಂದನ್ನ ಈ ಒಂದು ಇನ್ಫಾರ್ಮೇಶನ್ ತೆಗೆದುಕೊಂಡು ತದನಂತರ ಎಲ್ಲ ಕಾರ್ಯಕ್ರಮದ ಅವರ ಒಂದು ರೂಪುರೇಷೆಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎಸ್, ಆತ್ಮಿಕಾ ಮೇಡಮ್. So project SOS ಪಂಡ ಸೇವಾ ಸೀಸ್ ನಮ್ಮ ತಟಸ್ಥ ಬಗ್ಗೆ ಪಾತ್ರನಾಗೆ ಅನ್ಪಂಡೆ that majority of our activities ನಮ್ಮ ಬೀಚ್ ಸೈಡ್ ಮಂತೊಂದುಲ್ಲ, ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್, ಸರ್ಫಿಂಗ್. ಸೊ ನಮ್ಮ ಆತ್ ಯೂಸೇಜ್ ಮಂತೊಂದುಪ್ಪನಾಗೆ ನಮ್ಮ ಎನ್ವೈರ್ಮೆಂಟ್ ನಮ್ಮ ಆತೆ ವೇಸ್ಟ್ ಉಂಟು ಅಲ್ಪ. ಸೊ ನಮ್ಮ ಮಸ್ತ್ ಬೀಚ್ ಕ್ಲೀನ್ ಅಪ್ಸ್ ಮಂತೊಂದುಲ್ಲ, ಲಾಟ್ ಆಫ್ ಕಲೆಕ್ಷನ್ ಡ್ರೈವ್ಸ್ ಮಂತೊಂದುಲ್ಲ. ಬಟ್ ವಾಟ್ ಹ್ಯಾಪನ್ಸ್ ಇಸ್ ಅವು ಪ್ರಾಸೆಸ್ ಸರಿ ಉಂಡ ನಮ್ಮ. ಸೊ ಅದಕ್ಕೋಸ್ಕರ ನಮ್ಮ ಈ ವರ್ಷ project SOS launch ಮಾಡಿದ್ದ during Tatas, and enkel honorary member Captain Brijesh Chauta and Kapuda MLA Gurmeet Suresh Shetty Akul Rajana namaka project launch ಮಾಡಿದ್ದಾರೆ. And we are looking at bringing together the bureaucrats, school students, college students, and all stakeholders together. But on the process to streamline the process, multiple phases uduppundu, but over the years I think we'll get smoother, and we'll try to give back to the community by making sure that the waste that is collected is recycled and usable. Okay. So that's our main intention, to give back through our climate change vertical. ಓಕೆ, SOS ಪ್ರಾಜೆಕ್ಟ್ ಎಂಚ ವರ್ಕ್ ಹಾಕೊಂಡು ಪಡೆದ. ಸೊ ಎಸ್, ಇದು ಯಂಗ್ ಇಂಡಿಯನ್ಸ್. ಬಹುಶಃ ನಮ್ಮ ಮಂಗಳೂರವರಿಗೆ ಈಗ ಕರೆಕ್ಟ್ ಆಗಿರುವಂಥ ಕ್ಲಿಯರ್ ಆಗಿರೋ ಪಿಕ್ಚರ್ ಸಿಕ್ಕಿದೆ ಅನ್ನೋದು ಯಂಗ್ ಇಂಡಿಯನ್ಸ್ ಬಗ್ಗೆ. ಯಾಕಂದ್ರೆ 4 ವರ್ಷಗಳು ಆಗ್ತಾ ಬಂತು ಯಂಗ್ ಇಂಡಿಯನ್ಸ್ ಮಂಗಳೂರಿನಲ್ಲಿ ಶುರುವಾಗಿ. ಒಳ್ಳೆಯ ಸಮಾಜ ಕಟ್ಟುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ, ಧನಾತ್ಮಕವಾಗಿರುವಂತಹ ಚಿಂತನೆಗಳು ಇವರಲ್ಲಿ ಇದೆ. ಸೊ ಹಾಗಿದ್ದಾಗ ಈ ಒಂದು ಸಂಸ್ಥೆಗೆ ಒಳ್ಳೆದಾಗಬೇಕು. ಕೊನೆಯದಾಗಿ ನಾನು ಮೂವರಲ್ಲೂ ಕೂಡ ಭಾನುವಾರ ನಡೀತಾ ಇರುವಂತಹ ಒಂದು ಕಾರ್ಯಕ್ರಮ, ಸೊ ಬ್ಯಾಡ್ಮಿಂಟನ್ ಟೂರ್ನಮೆಂಟ್. ಸೊ ಇದಕ್ಕೆ ಮೂವರು ಕೂಡ ಇನ್ವಿಟೇಷನ್ ಅನ್ನ ಕೊಡಬೇಕು, ಇನ್ವೈಟ್ ಮಾಡಬೇಕು ನಮ್ಮ
ವೀಕ್ಷಕರನ್ನ, ನಮ್ಮ ಜನರನ್ನ, ಮಂಗಳೂರಿನ ಜನರನ್ನ ಫಸ್ಟ್ ಸರ್. ಎಸ್ ಏನ್ ಹೇಳ್ತೀವಿ? ಖಂಡಿತ. ಸೊ ಬೇಸಿಕಲಿ ಏನು ನಾವು ಪ್ಲ್ಯಾನ್ ಮಾಡಿದ್ದೀವಿ ದಟ್ ಈಸ್ ಫಾರ್ ಅ ಸ್ಪೆಷಲ್ ಕಾಸ್. ಸೊ ಈ ಪರ್ಟಿಕ್ಯುಲರ್ ಏನು ಇದರಿಂದ ಬರುತ್ತೆ ಪ್ರೊಸೀಡ್ಸ್ ದ್ಯಾಟ್ ವಿ ಆರ್ ಲುಕಿಂಗ್ ಟು ಇಂಪ್ಲಿಮೆಂಟ್ ಫಾರ್ ದ ಪ್ರಾಜೆಕ್ಟ್ಸ್ ದ್ಯಾಟ್ ವಿ ಹ್ಯಾವ್ planned in the coming days for accessibility or any other impactful projects which we have discussed for different verticals. ಇದಕ್ಕೆ ನಮಗೆ ಸಹಕಾರ ಕೊಟ್ಟಿರುವಂಥ ತುಂಬ ಪ್ರಾಯೋಜಕರು ಸಹ ಇದ್ದಾರೆ ಈ ವಿಷಯದಲ್ಲಿ. ಸೊ ನಾವು ಅವ್ರನ್ನ ಅವ್ರ ಬಗ್ಗೆ ನಾವು ತುಂಬ ಲೈಕ್ ದೇ ಆರ್ ಲೈಕ್ ಅ ಬ್ಯಾಕ್ ಬೋನ್ ಫಾರ್ ಅಸ್. ಸೊ ಐ ವುಡ್ ಲೈಕ್ ಟು ನೇಮ್ ದೆಮ್ ಆಸ್ ವೆಲ್. ಸೊ Northern Sky Properties is our annual sponsor for this event, and then followed by some bronze sponsors. We have Hatsim, which are like PB Spices, Marur Group, School Book Company, Kashab Fitness, Novigo Solutions, Claytech Systems, Turmarin Online, Ajit Enterprises, SN Cryogenics Private Limited, Energia Solar. So these are the bronze sponsors, and along with that we have got some contributors as well for this great event, so like Infinitium Studio, Archiva, Lakshmi Cryogenics Private Limited, MS Pi & Co, Y Inc, Suparna Shetty Events, Dune Studio Study Abroad, and Cryo Aid, and also CA Shivram, Shivkumar K. So all these are the sponsors, and we are also looking to add more sponsors. We are in discussion with them as well. So we are really grateful for their contribution towards this event. ಎಸ್, ಎಲ್ಲ ಸ್ಪಾನ್ಸರ್ಸ್ ಅಂದರೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಬಂದಾಗ, ಅದರಲ್ಲೂ ಕೂಡ ಇಂಥ ಒಂದು ಪಾಸಿಟಿವ್ ಆಗಿರುವಂತಹ ಒಂದು ಕಾರ್ಯಕ್ರಮ, ಸಮಾಜ ಕಟ್ಟುವಂತಹ ಒಂದು ಕಾರ್ಯಕ್ರಮ ಅಂತ ಬಂದಾಗ ಅದಕ್ಕೆ ಕೈ ಜೋಡಿಸಿದಂತಹ ಎಲ್ಲ ಪ್ರಾಯೋಜಕರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ಸಮಾಜ ಕಟ್ಟುವಂತಹ ಒಂದು ಕೆಲಸಗಳಲ್ಲಿ ತಾವು ಕೂಡ ಭಾಗಿಯಾಗಿದ್ದೀರಿ. ಯಂಗ್ ಇಂಡಿಯನ್ಸ್ಗಳಿಗೆ ಮತ್ತಷ್ಟು ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀರಿ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಆಲ್ ದ ಸ್ಪಾನ್ಸರ್ಸ್. ಸೊ ಹಾಗಿದ್ದಾಗ ಲಾಸ್ಟ್ ರಿಯಾಕ್ಷನ್ ಮೇಡಮ್, ಎಲ್ಲರಿಗೂ ಕೂಡ ಇನ್ವೈಟ್ ಮಾಡಬೇಕು ಅಂತ ಹೇಳಿದಾಗ ಮಂಗಳೂರಿಗೆ ಏನು ಹೇಳ್ತೀರಿ? So on behalf of Atmika and Ashish, we would like to invite everybody to come visit Golden Shuttle Academy on the 17th of this month. ಇನ್ವಿಟೇಷನ್ ಏನಂದರೆ ಅವ್ರು ಬಂದಾಗ ಅವರಿಗೆ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಆಗ್ತದೆ, ನಾವು ಹೇಗೆ ಫಂಕ್ಷನ್ ಮಾಡ್ತೀವಿ, ಮಂಗಳೂರು ಹೇಗೆ ಉಂಟು, ಅಲ್ಲಿಯ ಸದಸ್ಯರು ಹೇಗಿದ್ದಾರೆ, ಈ ಬೇರೆ ಯುವ ಸ್ಟೂಡೆಂಟ್ಸ್ ಬರುವಾಗ ಹೇಗೆ ನಮ್ಮ ಪ್ರೋಗ್ರಾಮ್ಸ್ ಆರ್ಗನೈಸ್ ಆಗ್ತೇವೋ ಅದೆಲ್ಲ ಅವರಿಗೆ ಒಂದು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಸಿಗ್ತದೆ. ಅದಕ್ಕೋಸ್ಕರ ಎಲ್ಲರೂ ಬಂದು ನಮ್ಮ ಜೊತೆ ಸೇರಿ ಈ ಪ್ರೋಗ್ರಾಮನ್ನು ಸಕ್ಸಸ್ಫುಲ್ ಮಾಡಬೇಕಂತ ನಮ್ಮ ವಿನಂತಿ. ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್ ಮೇಡಮ್, ಆತ್ಮಿಕಾ ಮೇಡಮ್, ಲಾಸ್ಟ್ ರಿಯಾಕ್ಷನ್. ಎಸ್. So basically nama Puraklina Leppunnu, one of the, apart from all this causes that we said, another general thing for us as entrepreneurs is all work and no play makes us dull. So to have that work-life balance, I think getting ourselves acquainted with some sports will help us. Correct. So I would say let's use this opportunity on Sunday to slowly make that change in our lifestyle. Okay, right, beautiful. ಓಕೆ, ಸಂಡೇ ಟೈಮ್ ಪಲ್ಲೆ ಮೇಡಮ್ 9:30 ಮಾತಾ ಬರೋಡು ಓಡೆ ಬರೋಡು ಗೋಲ್ಡನ್ ಶಟಲ್ ಅಕಾಡೆಮಿ ಕೊಟ್ಟಾರ. ಓಕೆ, ರೈಟ್, ಥ್ಯಾಂಕ್ ಯು. ಎಸ್, ಇದು ಯುವ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಯಂಗ್ ಇಂಡಿಯನ್ಸ್ ಇವರು ಮಾಡ್ತಾ ಇರುವಂತಹ ಒಂದು ಒಳ್ಳೆಯ ಇನಿಷಿಯೇಟಿವ್. ಸೊ ಹಾಗಿದ್ದಾಗ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರುವಂತಹ ಯಂಗ್ ಇಂಡಿಯನ್ಸ್ ಸಂಕ್ಷಿಪ್ತವಾಗಿರುವಂಥ ವಿವರಣೆ ತಮ್ಮ ಮುಂದೆ ಇಟ್ಟಿದ್ದಾರೆ. ಯಾಕಂದ್ರೆ ಅವರು ಕೂಡ ಬ್ಯುಸಿ ಇದ್ದಾರೆ, ಪ್ರೊಫೆಷನಲ್ಸ್, ಅವರು ಕೂಡ ಸಮಾಜದಲ್ಲಿ ಅಚೀವ್ ಮಾಡಿದಂತಹ ಸಾಧಕರು. ಬಟ್ ಸ್ಟಿಲ್ ನಮ್ಮ ಸಮಾಜಕ್ಕೆ ಏನಾದರೂ ಕೊಡಬೇಕು, ನಮ್ಮ ದೇಶಕ್ಕೆ ಏನಾದರೂ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಳ್ಳೆಯ ಮನೋಭಾವನೆಯಿಂದ ಈ ಒಂದು ಸಂಸ್ಥೆಯಲ್ಲಿ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಬಟ್ ಸ್ಟಿಲ್ ಸೊಸೈಟಿಗೆ ಏನಾದರೂ ಕೊಡಬೇಕು ಅನ್ನುವಂಥದ್ದು. ಸೊ ಹಾಗಿದ್ದಾಗ ಒಂದು ಒಳ್ಳೆಯ ಮನಸ್ಥಿತಿ, ಸಮಾಜ ಕಟ್ಟುವಂತ ಉದ್ದೇಶ, ಒಳ್ಳೆಯ ವ್ಯಕ್ತಿಗಳು ಒಳ್ಳೆದಾಗಬೇಕು ಅವರುಗಳಿಗೆ ಯಾವತ್ತೂ ಕೂಡ. ಸೊ ಹಾಗಿದ್ದಾಗ ಯಂಗ್ ಇಂಡಿಯನ್ಸ್ ಸೇರಬೇಕು ಅಂತ ತಮಗೂ ಕೂಡ ಆಸೆ ಇದ್ರೆ ತಾವು ಹೇಳಿದ್ರು ಏನೆಲ್ಲ ಮಾಡಬೇಕು, ತಮ್ಮ ಎಲಿಜಿಬಿಲಿಟಿ ಏನು ಅನ್ನುವಂಥದ್ದು. ಸೊ ಹಾಗಿದ್ದಾಗ ಇಷ್ಟೇ ಹೇಳುವಂಥದ್ದು, ನಮ್ಮ ಸಮಾಜ ಬೆಳಿಬೇಕು ಅಂಡ್ ಸಮಾಜ ಕಟ್ಟುವಂತ ಇಂಥ ವ್ಯಕ್ತಿಗಳು ಮತ್ತಷ್ಟು ಬೆಳಿಬೇಕು. ಜೊತೆಗೆ ನಮ್ಮ ಸಂಸ್ಥೆಯು ಕೂಡ ಇಂತಹ ಸಮಾಜ ಕಟ್ಟುವಂತ ಧನಾತ್ಮಕ ಚಿಂತನೆ ಉಳ್ಳಂತಹ ಯಂಗ್ ಇಂಡಿಯನ್ಸ್ ಅನ್ನುವಂತಹ ಸಂಸ್ಥೆ ಮತ್ತಷ್ಟು ಬೆಳಿಬೇಕು. ಜೊತೆಗೆ ಯುವ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಇದೇ ಭಾನುವಾರ ನಡೆಯಲಿಕ್ಕಿದೆ. ನಮ್ಮ ಕೊಟ್ಟಾರದಲ್ಲಿರುವಂತಹ ಗೋಲ್ಡನ್ ಶಟಲ್ ಅಕಾಡೆಮಿಯಲ್ಲಿ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಜನರಲ್ಲಿ ಸೇರಬೇಕು. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಯಶಸ್ಸು ಸಿಗಬೇಕು, ಸಕ್ಸಸ್ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಶ್ ಯು ಆಲ್ ದ ಬೆಸ್ಟ್ ಎಲ್ಲರಿಗೂ ಕೂಡ. ಅಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಗಳು ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಎಂ ಆತ್ಮಿಕಾ ಅಮೀನ್ ಅವರು, ಚೇರ್ಪರ್ಸನ್ YI ಮಂಗಳೂರು ಚಾಪ್ಟರ್. ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಅಂಡ್ ಅದೇ ರೀತಿ CA ಸಲೋಮಿ ಲೋಬೋ ಪೆರಾರಾ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಮೇಡಮ್. ಅದೇ ರೀತಿ ಆಶೀಶ್ ರೈ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. 3 of you once again, thank you so much. And
ಒಳ್ಳೆಯ ಇನಿಷಿಯೇಟಿವ್ ಅಂಡ್ ಒಳ್ಳೆಯ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರಿ ಅಂಡ್ ವಿಶ್ ಯು ಆಲ್ ದ ಬೆಸ್ಟ್ ತ್ರೀ ಆಫ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರು, ಇದು ಇವತ್ತಿನ ವಿಶೇಷ. ನಾನು ಆಗ್ಲೇ ಹೇಳಿದಾಗೆ ಕಾಂಟ್ರವರ್ಸಿಸ್ ಗಳಿಲ್ಲ ಇವತ್ತಿನ ಪ್ರೈಮ್ ಟೈಮ್ ಅಲ್ಲಿ, ಜೊತೆಗೆ ಯಾವುದೇ ರೀತಿಯ ಪೊಲಿಟಿಕಲ್ ಡಿಬೇಟ್ ಗಳಿಲ್ಲ. ಬಟ್ ಸ್ಟಿಲ್ ನಮ್ಮ ಸಮಾಜ ಕಟ್ಟುವಂತಹ ಒಳ್ಳೆಯ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ, ಅದೇ ಸಾರ್ಥಕತೆ. ಅಂಡ್ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.